ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ. ನ್ಯೂಸ್ ಅಂಡ್ ವ್ಯೂಸ್ಗೆ ಸ್ವಾಗತ. ನಾನು ತಾರನಾಥ್ ಗಟ್ಟೆ ಕಾಪಿಕಾಡ್. ಅತ್ಯಂತ ಮಹತ್ವದ ಬೆಳವಣಿಗೆಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. 2 ವರ್ಷಗಳ ಸಾಧನೆಯ ಸಮಾವೇಶ ಕಾರ್ಯಕ್ರಮ ನಡೀತಾ ಇತ್ತು. ದೀರ್ಘವಾದ ಭಾಷಣ, ಅತ್ಯಂತ ಭಾವುಕವಾದಂಥ ಭಾಷಣ, ಗದ್ಗದಿತರಾಗಿ ಕೊನೆಗೆ ಭಾಷಣದ ಕೊನೆಯಲ್ಲಿ ನಾನು ರಾಜೀನಾಮೆ ನೀಡ್ತಾ ಇದ್ದೇನೆ, ಮಧ್ಯಾಹ್ನಂತರ ಎಲ್ಲರೂ ಜೊತೆಯಾಗಿ ಊಟ ಮಾಡೋಣ, ಭೋಜನದ ಬಳಿಕ ರಾಜ್ಯಪಾಲರನ್ನು ಭೇಟಿ ಮಾಡಿ ನಾನು ರಾಜೀನಾಮೆ ನೀಡಲಿಕ್ಕೆ ಇದ್ದೇನೆ, ಯಾರು ಕೂಡ ಇದರ ಬಗ್ಗೆ ಏನು ಆತಂಕ ಪಡುವಂಥದ್ದು ಬೇಕಾಗಿಲ್ಲ. ಬಿಜೆಪಿ ಕೇಂದ್ರ ನಾಯಕರು ಹೈಕಮಾಂಡ್ ನನಗೆ 75 ವರ್ಷ ದಾಟಿದ ಬಳಿಕ ಕೂಡ ಮತ್ತೆ ಕೂಡ 2 ವರ್ಷ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಅವಕಾಶವನ್ನು ಮಾಡಿಕೊಟ್ಟರು. ಈ ಕಾರಣಕ್ಕಾಗಿ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮತ್ತು ನಡ್ಡಾ ಅವರಿಗೆ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರಿಗೆ ಚಿರಋಣಿಯಾಗಿದ್ದೇನೆ ಅಂತ ಅತ್ಯಂತ ಗದ್ಗದಿತರಾಗಿ BS ಯಡಿಯೂರಪ್ಪ ಅವರು ಈಗಷ್ಟೇ ತನ್ನ ಮಾತುಗಳನ್ನು ಪೂರ್ಣಗೊಳಿಸಿದರು. ಇಡೀ ಕರ್ನಾಟಕ ರಾಜ್ಯದಲ್ಲೇ ಸಂಚಲನ ಮೂಡಿಸಿರುವಂಥ ಘಟನಾವಳಿ. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ರಾಜೀನಾಮೆ ಘೋಷಣೆಯ ಈ ಒಂದು ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥ ಚರ್ಚೆ ಇದೀಗ ಮತ್ತೆ ಅದು ಕಾವೇರಿಕೊಳ್ಳುತ್ತೆ. ಅಥವಾ ಕಳೆದ ಒಂದು ವಾರಗಳಿಂದ ನಕಲಿ ಆಡಿಯೋ ಅನ್ನುವ ಕಾರಣದಿಂದಾಗಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಮುಖ್ಯಮಂತ್ರಿ ಪಟ್ಟ ಅಥವಾ ಮುಖ್ಯಮಂತ್ರಿ ಪದವಿ ಈಗ ನಕಲಿ ಆಡಿಯೋ ಆಗಿದ್ದರೂ ಕೂಡ ಅದರಲ್ಲಿದ್ದ ವಿಚಾರಗಳು ಅಸಲಿ ಅನ್ನುವುದು ಸಾಬೀತಾಗಿದೆ. ಆಡಿಯೋ ನಕಲಿ ಆಗಿದ್ದರೂ ಕೂಡ ಅದರಲ್ಲಿದ್ದ ವಿಚಾರಗಳು ಅಸಲಿ ಅನ್ನುವಂಥದ್ದು ಸಾಬೀತಾಗಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಪ್ರಭಾವಿ ನಾಯಕರು, ಬಿಜೆಪಿಯ ಅತ್ಯಂತ ಬಲಿಷ್ಠ ನಾಯಕರು ಮತ್ತು ಬಿಜೆಪಿಯನ್ನು ಸಂಘಟಿಸುವಲ್ಲಿ, ಬಿಜೆಪಿಯನ್ನು ಕಟ್ಟಿ ಬೆಳೆಸುವಲ್ಲಿ ಸುದೀರ್ಘವಾಗಿ ಕೆಲಸ ಮಾಡಿದಂಥ ಒಬ್ಬ ಅನುಭವಿ ಮುತ್ಸದ್ದಿ ರಾಜಕಾರಣಿ BS ಯಡಿಯೂರಪ್ಪ ಇವತ್ತು ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಇವತ್ತು ಸಾಧನೆಯ ಸಮಾವೇಶದ 2 ವರ್ಷಗಳ ಈ ಒಂದು ಸರ್ಕಾರದ ಸಾಧನೆಯ ಬಗ್ಗೆ ಮಾತಾಡ್ತಾ ಯಡಿಯೂರಪ್ಪ ಅವರು ತನ್ನ ಆರಂಭದ ಅವಧಿಯನ್ನು ಉಲ್ಲೇಖ ಮಾಡಿದರು. ನಾನೊಬ್ಬ ಸಾಮಾನ್ಯ ನಗರಸಭಾ ಸದಸ್ಯನಾಗಿ ಆಯ್ಕೆಯಾದವನು, ನಗರಸಭಾ ಸದಸ್ಯನಾಗಿ ನಂತರ ಒಂದೊಂದೇ ಅವಕಾಶಗಳನ್ನು ನನಗೆ ಪಕ್ಷ ಕೊಟ್ಟಿತ್ತು. ಜನಸಂಘ ಆರಂಭದಲ್ಲಿ, ನಂತರ ಬಿಜೆಪಿ, ಆಮೇಲೆ ನಾನು MLA ಆದೆ, ಪ್ರತಿಪಕ್ಷದ ನಾಯಕನಾದೆ. ಕೇವಲ 4 ಮಂದಿಯ ಮೂಲಕ ನಾವು ಪಕ್ಷವನ್ನು ಕಟ್ಟಿದೆವು ಅನ್ನುವಂಥ ವಿಚಾರವನ್ನು ಇವತ್ತಿನ ಮಾತಿನಲ್ಲಿ ಯಡಿಯೂರಪ್ಪ ಅವರು ನೆನಪಿಸಿಕೊಂಡರು. ಕರಾವಳಿಯ ವಸಂತ ಬಂಗೇರ ಅವರನ್ನು ಕೂಡ ನೆನಪಿಸಿಕೊಂಡರು. ವಸಂತ ಬಂಗೇರ ಅವರು ಕೂಡ ಯಡಿಯೂರಪ್ಪ ಅವರ ಜೊತೆಗೆ ಆರಂಭದ 4 ಮಂದಿ ಬಿಜೆಪಿ MLAಗಳು ಅಥವಾ ಅವತ್ತಿನ ಜನಸಂಘದ MLAಗಳಾಗಿದ್ದಾಗ ಬಂಗೇರ ಅವರು ಕೂಡ ಯಡಿಯೂರಪ್ಪ ಅವರ ಜೊತೆಗೆ ಇದ್ದರು. ಸುದೀರ್ಘ ಕಾಲ, 4 ದಶಕಗಳಿಗೂ ಕಾಲ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದಂಥ ಒಬ್ಬ ತನ್ನನ್ನು ತಾನು ರೈತರ ನಾಯಕ ಅಂತ ಕರೆದುಕೊಳ್ತಾ ಇದ್ದ BS ಯಡಿಯೂರಪ್ಪ ಅವರು ರೈತರ ಜೊತೆಗೆ ಕೂಡ ಭಾರಿ ಒಡನಾಟ ಇತ್ತು. ಜೊತೆಗೆ ಇಡೀ ಒಬ್ಬ ಮಾಸ್ ಲೀಡರ್ ಅಂತ, ಒಬ್ಬ ಸಮುದಾಯದ ಜನಸಾಮಾನ್ಯರ ನಾಯಕನಾಗಿ ಯಡಿಯೂರಪ್ಪ ಅವರನ್ನು ಈ ಕರ್ನಾಟಕ ನೋಡಿದೆ. ಅಥವಾ ಅವರು ಜನಸಾಮಾನ್ಯರ ನಡುವೆ ಪಕ್ಷವನ್ನು ಬೆಳೆಸಿದಂತೂ ಅದು ಸತ್ಯ ಕೂಡ. ನಿನ್ನೆ ದಿವಸ ವಿಶ್ವನಾಥ್ ಅವರು ಮಾತಾಡ್ತಾ ಇದ್ರು, ಯಡಿಯೂರಪ್ಪ ಒಬ್ಬರೇ ಪಕ್ಷವನ್ನು ಕಟ್ಟಿದವರೇನಲ್ಲ, AK ಸುಬ್ಬಯ್ಯ ಇದ್ರು, ರಾಮಚಂದ್ರ ಗೌಡ ಇದ್ರು, D ಶಂಕರಮೂರ್ತಿ ಇದ್ರು, ಇನ್ನೊಂದಷ್ಟು ಮಂದಿಯ ಹೆಸರುಗಳನ್ನು ಹೇಳ್ತಾ ಇದ್ರು. ಆದರೆ ಎಲ್ಲ ನಾಯಕರುಗಳು ಇದ್ದದ್ದು ನಿಜಾನೇ. ಯಡಿಯೂರಪ್ಪ ಅವರ ಅಕ್ಕಪಕ್ಕದಲ್ಲಿ ಎಲ್ಲ ನಾಯಕರುಗಳು ಇದ್ದದ್ದು ನಿಜಾನೇ. ಆದರೆ ಒಂದು ಬಿಜೆಪಿಗೆ ಒಂದು ಪ್ರಭಾ ವಲಯವನ್ನು ಕರ್ನಾಟಕದಲ್ಲಿ ಕಟ್ಟಿಕೊಟ್ಟದ್ದು ಅದು ಯಡಿಯೂರಪ್ಪ ಅವರೇ. ಯಾಕಂತ ಹೇಳಿದ್ರೆ ಇದು ವಿಶ್ವನಾಥ್ ಅವರು ನಿನ್ನೆ ದಿವಸ ಉಲ್ಲೇಖ ಮಾಡಿದಂಥ ಹೆಸರುಗಳೇನಿದೆ, ಬಿಜೆಪಿಯವರ ಯಡಿಯೂರಪ್ಪ ಅವರ ಅಕ್ಕಪಕ್ಕದಲ್ಲಿ ಅನೇಕ ನಾಯಕರುಗಳಿದ್ದರು, ಎಲ್ಲರೂ ಸೇರಿ ಪಕ್ಷವನ್ನು ಸಂಘಟಿಸಿದರು ಅಂತ. ಒಂದು ನಿರ್ಣಾಯಕ ಕಾಲಘಟ್ಟದ ಅಥವಾ ಹಂತಕ್ಕೆ ಬರುವ ಹೊತ್ತಿಗೆ ಅವರೆಲ್ಲರೂ ಕೂಡ ಒಂದು ನಿವೃತ್ತರಾದರು ಅಥವಾ ವಯೋಸಹಜವಾಗಿ ರಾಜಕೀಯ ನಿವೃತ್ತಿಯನ್ನು ಪಡೆಯಬೇಕಾಯಿತು. ಆದರೆ ಈ ವಯಸ್ಸಿನಲ್ಲೂ ಕೂಡ 77-78ನೇ ವಯಸ್ಸಿನಲ್ಲೂ ಕೂಡ
ಅತ್ಯಂತ ಸಕ್ರಿಯವಾಗಿ BJPಯನ್ನು ಕಟ್ಟಿದ್ದು ಅಥವಾ ಸರ್ಕಾರವನ್ನು ಮುನ್ನಡೆಸಿದ್ದು ಯಡಿಯೂರಪ್ಪ ಅವರ ಹೆಗ್ಗಳಿಕೆ. ಯಾಕಂತ ಹೇಳಿದ್ರೆ ನೀವು ಇವತ್ತು BJPಯಲ್ಲೇ ನೋಡಿಕೊಳ್ಳಿ, BJPಯಲ್ಲಿ ಯಡಿಯೂರಪ್ಪ ಅವರಿಗೆ ಅಥವಾ ಅವರ ವಯಸ್ಸಿಗೆ ಸರಿಸಮಾನವಾದಂಥ ನಾಯಕರುಗಳು ಕಡಿಮೆನೆ, ಆದರೆ ಎಲ್ಲರೂ ಅವರಿಗಿಂತ ಸಣ್ಣ ವಯಸ್ಸಿನವರು. ಆದರೆ ಅತ್ಯಂತ ಸಕ್ರಿಯವಾಗಿ ಮತ್ತು ಅತ್ಯಂತ ಚಟುವಟಿಕೆಯಿಂದ ಓಡಾಡ್ತಾ ಇರುವ ನಾಯಕ ಯಾರು ಅಂತ BJPಯಲ್ಲಿ ಕೇಳಿದರೆ ಅದು ಇವತ್ತಿಗೆ ಕೂಡ ಯಡಿಯೂರಪ್ಪ ಅವರೇ. ವಯಸ್ಸು 77 ಅಥವಾ 78 ಆಗಿದ್ದರೂ ಕೂಡ ಅತ್ಯಂತ ಲವಲವಿಕೆಯಿಂದ ಅತ್ಯಂತ ಚುರುಕಿನಿಂದ ಓಡಾಡ್ತಾ ಇರುವವರು ಅಥವಾ ಸರ್ಕಾರವನ್ನು ಮುನ್ನಡೆಸ್ತಾ ಇರುವವರು ಅದು ಯಡಿಯೂರಪ್ಪ ಅವರು. ಯಡಿಯೂರಪ್ಪ ಅವರ ಬಹುಶಃ ರಾಜಕೀಯ ಅಧಿಕಾರ ರಾಜಕೀಯದ ಒಂದು ಅತ್ಯಂತ ಮಹತ್ವದ ಯುಗ ಈ ಮೂಲಕ ಮುಕ್ತಾಯವಾಯಿತು ಅನ್ನೋದನ್ನು ಈ ಮೂಲಕ ನಾವು ಹೇಳ್ಬೋದು. ಜೊತೆಗೆ BJP ಹೈಕಮಾಂಡ್ ಕೂಡ ಅವರಿಗೆ ಒಂದು ಒತ್ತಾಯದ ನಿವೃತ್ತಿಯನ್ನು ಘೋಷಣೆ ಮಾಡಿರುವಂಥದ್ದು. ಇದು ಒತ್ತಾಯದ ನಿವೃತ್ತಿಯನ್ನು ಘೋಷಣೆ ಮಾಡಿರುವಂಥದ್ದು. ನಿನ್ನೆ ದಿನ ಕೂಡ ಯಡಿಯೂರಪ್ಪ ಅವರು ಹೇಳಿದರು, ಕೇಂದ್ರ ನಾಯಕರ ಸೂಚನೆ ಬರುವ ತನಕ ನಾನು ರಾಜೀನಾಮೆ ನೀಡುವುದಿಲ್ಲ. ಕೇಂದ್ರದ ನಾಯಕರ ಸೂಚನೆ ಬರುವ ತನಕ ನಾನು ರಾಜೀನಾಮೆ ನೀಡುವುದಿಲ್ಲ. ಅಂದರೆ ಅವರು ಇನ್ನೂ ಕೂಡ ಈ ಒಂದು ಪದವಿಯಲ್ಲೇ ಮುಂದುವರಿಲಿಕ್ಕೆ ಆಸಕ್ತರಾಗಿದ್ದರು. ಆಸಕ್ತಿ ಅಂತ ಹೇಳುವ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಯಾರು ಕೂಡ ನಿವೃತ್ತಿಯನ್ನು ಪಡೆಯಲಿಕ್ಕೆ ಬಯಸುವುದಿಲ್ಲ. ಅದು ಯಾವ ಪಕ್ಷವೇ ಆಗಿದ್ದರೂ ಕೂಡ ಒಮ್ಮೆ ಅಧಿಕಾರದ ಗದ್ದುಗೆಗೆ ಏರಿದವನು ಯಾವತ್ತೂ ಕೂಡ ಅಧಿಕಾರವನ್ನು ವಯೋಸಹಜ ಕಾರಣಕ್ಕೆ ಆಗಲಿ ಅಥವಾ ಅನಾರೋಗ್ಯದ ಕಾರಣಕ್ಕಾಗಲಿ ಬಿಟ್ಟುಕೊಟ್ಟಂಥ ಉದಾಹರಣೆಗಳು ಭಾರಿ ಕಡಿಮೆ. ಸೊ ಅಂಥದ್ರಲ್ಲಿ ಇನ್ನೂ ಕೂಡ ಆರೋಗ್ಯದಿಂದ ಲವಲವಿಕೆಯಿಂದ ಕ್ರಿಯಾಶೀಲರಾಗಿದ್ದಂಥ ಯಡಿಯೂರಪ್ಪ ಅವರು ಕೂಡ ಈ ಒಂದು ಅಧಿಕಾರ ಪೀಠವನ್ನು ಬಿಟ್ಟುಕೊಡ್ಲಿಕ್ಕೆ ತಯಾರಿರಲಿಲ್ಲ. ಸೊ ನಿನ್ನೆ ದಿವಸ ಕೂಡ ಅವರೇನು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಆನಂತರ ಬೆಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಕೂಡ ಹೇಳಿದ್ದು, ಹೈಕಮಾಂಡ್ ಸೂಚನೆ ಅಂತ ನಾನು ನಡ್ಕೊಳ್ತೇನೆ ಒಂದು, ಜೊತೆಗೆ ಹೈಕಮಾಂಡ್ ಅವರಿಂದ ಈ ಹೊತ್ತಿನ ತನಕ ಅಂದರೆ ನಿನ್ನೆ ತನಕ ಯಾವುದೇ ನನಗೆ ರಾಜೀನಾಮೆ ನೀಡಬೇಕನ್ನುವಂಥ ಮಾಹಿತಿಗಳು ಅಥವಾ ಸಂದೇಶಗಳು ಬಂದಿಲ್ಲ. ಅಂದರೆ ಯಡಿಯೂರಪ್ಪ ಅವರಿಗೆ ಕೂಡ ಸ್ಪಷ್ಟವಾದಂಥ ಒಂದು ಚಿತ್ರಣ ಲಭಿಸಿರಲಿಲ್ಲವೋ ಅನ್ನುವಂಥದ್ದು ನಿನ್ನೆಯ ಬೆಳವಣಿಗೆಗಳನ್ನು ನೋಡಿದಾಗ ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ದಿವಸ ಜಗದೀಶ್ ಶೆಟ್ಟರ್ ಅವರು ಕೂಡ ಮಾತನಾಡುವಾಗ ಹೇಳ್ತಾ ಇದ್ರು, ನಿನ್ನೆ ದಿವಸನೇ ಹೇಳಿರುವಂಥದ್ದು ಭಾನುವಾರ ದಿವಸ, ಹೈಕಮಾಂಡ್ ಯಾವ ನಿರ್ಧಾರ ತಗೊಂಡಿದೆ ಅಥವಾ ಏನು ನಿರ್ಧಾರ ಅಥವಾ ಏನು ಸಂದೇಶ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ, ಗೊಂದಲಮಯವಾಗಿದೆ ಅನ್ನೋದನ್ನು ಭಾನುವಾರ ಮಧ್ಯಾಹ್ನದ ಹೊತ್ತಿಗೆ ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಇದ್ರು. ಅಂದರೆ ಬಹುಶಃ ಭಾನುವಾರ ರಾತ್ರಿಯ ನಡೆದಂಥ ಬೆಳವಣಿಗೆ ಮೂಲಕ ಕೇಂದ್ರದ BJP ನಾಯಕರುಗಳು ಆ ಸಂದೇಶವನ್ನು ಇವತ್ತು ಬೆಳಿಗ್ಗೆ ಕಳುಹಿಸಿಕೊಟ್ಟಿದ್ದಾರೆ ಅಥವಾ ಆ ಸಂದೇಶವನ್ನು ಇವತ್ತು ಬೆಳಿಗ್ಗೆ ಯಡಿಯೂರಪ್ಪ ಅವರಿಗೆ ತಿಳಿಸಿರುವ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಇವತ್ತೇ ಸಂದೇಶ ಬರುತ್ತೆ ಅಥವಾ ಬರುವುದಿಲ್ಲ ಅನ್ನುವಂಥ ಅನೇಕ ರೀತಿಯ ಅನುಮಾನಗಳು ಮತ್ತು ಈಕ್ವೇಷನ್ಸ್ಗಳು, ಅಭಿಪ್ರಾಯಗಳು ಕೇಳಿ ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ಯಾವಾಗ ಲಿಂಗಾಯತ ಸಮುದಾಯದ ಮಠಾಧೀಶರುಗಳು ಬೀದಿಗೆ ಇಳಿದರೋ ಆವಾಗ ಎಲ್ಲೋ ಒಂದು ಕಡೆ BJP ಶೇಕ್ ಆಗುತ್ತೆ. BJP ರಾಷ್ಟ್ರೀಯ ನಾಯಕರು ಕೂಡ ಎರಡೆರಡು ಬಾರಿ ಆಲೋಚನೆ ಮಾಡಿ ನೋಡುವಂತ ಒಂದು ಪರಿಸ್ಥಿತಿ ಎದುರಾಗುತ್ತೆ ಅನ್ನುವಂತ ಸನ್ನಿವೇಶ ಇತ್ತು. ಯಾಕಂತ ಹೇಳಿದ್ರೆ ಯಾವಾಗ ಶುಕ್ರವಾರದಂದು ಈ ಮಠಾಧೀಶರುಗಳೆಲ್ಲ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ನಾವು ಭಾನುವಾರ ದಿವಸ ಭಾರಿ ದೊಡ್ಡ ಸಮಾವೇಶ ಮಾಡ್ತೇವೆ, 1,000 ಮಠಾಧೀಶರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅಂತ ಘೋಷಣೆ ಮಾಡಿದರು. ಆವತ್ತಿನಿಂದ BJP ಒಳಗಡೆ ಒಂದಷ್ಟು ಸಂಚಲನಗಳು, ಅಷ್ಟು ಸುಲಭವಾಗಿ, ಅಷ್ಟು ಸರಳವಾಗಿ, ಅಷ್ಟು ನೇರವಾಗಿ BJP ಈ ಮಠಾಧೀಶರುಗಳನ್ನು ಎದುರಾಕಿಕೊಳ್ಳಿಕ್ಕೆ ತಯಾರಿರಲಿಲ್ಲ ಮತ್ತು ತಯಾರಾಗುವುದು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಬಹುತೇಕ ಮಠಾಧೀಶರುಗಳು ಪ್ರಭಾವಿ ಲಿಂಗಾಯತ ಸಮುದಾಯದಿಂದ ಬಂದಂಥ ಮಠಾಧೀಶರುಗಳೇ ಇದ್ದರು. ಸೊ ಹಾಗಾಗಿ BJPಯ ಹೈಕಮಾಂಡ್ಗೆ ಕೂಡ ಒಂದು ವೇಳೆ ನಾವು ಮಠಾಧೀಶರುಗಳನ್ನು ಎದುರು ಹಾಕಿಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಏನಾಗಬಹುದು, ಜೊತೆಗೆ ಯಡಿಯೂರಪ್ಪ ಯಾವ ರೀತಿ ನಿರ್ಧಾರ ತಗೊಳ್ಬಹುದು ಅನ್ನೋ ಬಗ್ಗೆ BJP ಹೈಕಮಾಂಡ್ ಅಲ್ಲಿ ಕೂಡ ಒಂದಷ್ಟು ಗೊಂದಲಗಳು, ಒಂದಷ್ಟು ಆತಂಕಗಳು ನಿರ್ಮಾಣವಾಗಿತ್ತು. ಸೊ ಹಾಗಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಇರಬಹುದು ಅಥವಾ ಅಮಿತ್ ಶಾ ಅವರು ಇರಬಹುದು, ತಕ್ಷಣದ ಆ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಒಂದೆರಡು ದಿವಸಗಳ ವಿಳಂಬ ನೀತಿಯನ್ನು ಅಥವಾ ಅದು ಸಾಮಾನ್ಯ. ಯಾಕಂದ್ರೆ ರಾಜಕೀಯದಲ್ಲಿ ಕ್ಷಣಕ್ಕೆ ಘೋಷಣೆ ಮಾಡುವ ನಿರ್ಧಾರಗಳನ್ನು ಒಂದೆರಡು ದಿವಸ ಮುಂದೂಡಿದರೆ ಸ್ವಲ್ಪ ಹೋರಾಟದ ಅಥವಾ ಭಿನ್ನಮತದ ಟೆಂಪೋ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಒಂದು ಸಾಮಾನ್ಯ ಲೆಕ್ಕಾಚಾರ. ಸೊ ಹಾಗಾಗಿ ಮೊನ್ನೆ ದಿವಸನೇ ಯಡಿಯೂರಪ್ಪ ಅವರಿಗೆ ಸಂದೇಶ ಬರುತ್ತೆ ಅನ್ನೋದು ನಿರೀಕ್ಷೆ ಮಾಡಲಾಗಿತ್ತು. ಆ ಸಂದೇಶ 2 ದಿವಸ ತಡವಾಗಿ ಇವತ್ತು ಬಂದಿದೆ. ಆ ಸಂದೇಶದ ಅನ್ವಯನೇ, ಆ ಸಂದೇಶ ಬಂದ ಬಳಿಕವೇ ಇವತ್ತು ಸಾಧನಾ ಸಮಾವೇಶದ ಭಾಷಣದಲ್ಲಿ ಅತ್ಯಂತ ಭಾವುಕರಾಗಿ ತನ್ನ ಮಾತುಗಳನ್ನು ಯಡಿಯೂರಪ್ಪ ಅವರು ಆರಂಭಿಸಿದರು.
ಯಡಿಯೂರಪ್ಪ ಅವರ ಇವತ್ತಿನ ಮಾತುಗಳನ್ನು ನೀವು ನೋಡ್ತಾ ಹೋದರೆ, ಕೇಳ್ತಾ ಹೋದರೆ ಅತ್ಯಂತ ಭಾವುಕವಾಗಿ ಅವರು ಮಾತನಾಡಿದರು. ಎಸ್, BJPಯನ್ನು ಕಟ್ಟಲು ನನ್ನ ಜೊತೆಗೆ ಅನೇಕ ಮಂದಿ ನನಗೆ ಸಹಕಾರ ನೀಡಿದರು. ನಾನೊಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತನಾಗಿ BJPಗೆ ಬಂದೆ. ಒಬ್ಬ ಸಾಮಾನ್ಯ ನಗರಸಭಾ ಸದಸ್ಯನಾಗಿ ಮೊದಲ ಬಾರಿಗೆ ಚುನಾವಣೆಯನ್ನು ನಾನು ಎದುರಿಸಿದೆ. ಸೊ ನಗರಸಭಾ ಸದಸ್ಯನಾಗೆ 2 ಬಾರಿ ಅವಧಿ ನಾನು ಗೆದ್ದ ಬಳಿಕ ನಂತರ ನಾನು ವಿಧಾನಸಭೆ ಚುನಾವಣೆಗೆ ಕಂಟೆಸ್ಟ್ ಮಾಡುವಂತಾಯಿತು. ನಂತರ ನಾನು ಗೆಲುವು ಪಡ್ಕೊಂಡೆ. ಎಸ್, ನಾನು ಗೆಲುವು ಪಡೆದು ನಾನು ವಿಧಾನಸಭಾ ಪ್ರವೇಶ ಮಾಡುವಾಗ ನಮ್ಮ ಜೊತೆಗೆ ಇದ್ದದ್ದು 4 ಜನ MLAಗಳು ಮಾತ್ರ. ಇವತ್ತು BJP ಇಡೀ ರಾಜ್ಯದಲ್ಲಿ ಒಬ್ಬ ಅತ್ಯಂತ ಪ್ರಭಾವಿ ರಾಜಕೀಯ ಪಕ್ಷವಾಗಿ ಮುನ್ನಡೆದಿದೆ. ಎಲ್ಲ ಸಾಧನೆಯಲ್ಲಿ, ಪಕ್ಷದ ಸಾಧನೆ ಅಥವಾ ಪಕ್ಷದ ಒಂದು ಪ್ರಗತಿಯಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಭಾರಿ ದೊಡ್ಡದು ಇದೆ ಅನ್ನೋದನ್ನು ಪರೋಕ್ಷವಾಗಿ ಯಡಿಯೂರಪ್ಪ ಅವರು ಇವತ್ತಿನ ಮಾತಿನಲ್ಲಿ ಉಲ್ಲೇಖ ಮಾಡಿದರು. ಮತ್ತು 4 ಬಾರಿ ಮುಖ್ಯಮಂತ್ರಿ ಈ ಒಂದು ಪೀಠಕ್ಕೇರುವ ಅವಕಾಶ ಸಿಕ್ಕಿತ್ತು. ನಾನು ಜನ ಕಲ್ಯಾಣ ಅಥವಾ ಜನರ ಸಲುವಾಗಿ ಅಥವಾ ಜನಪರವಾಗಿ ಕೆಲಸಗಳನ್ನು ಮಾಡಿದ್ದೇನೆ, ಯೋಜನೆಗಳನ್ನು ಜಾರಿಗೆ ತಂದಿದ್ದೇನೆ ಅನ್ನುವಂಥ ಒಂದು ನಂಬಿಕೆ ಮತ್ತು ದೃಢವಾದ ವಿಶ್ವಾಸ ನನಗೆ ಇದೆ ಅನ್ನೋದನ್ನು ಯಡಿಯೂರಪ್ಪ ಅವರು ಇವತ್ತು ಉಲ್ಲೇಖ ಮಾಡಿದರು. ಜೊತೆಗೆ ಎಸ್, BJPಯ ಒಳಗಡೆ ಇರುವಂತ ಒಂದು ಅಲಿಖಿತವಾದಂಥ ಒಂದು ಪಕ್ಷದ ಸಿದ್ಧಾಂತ, 75 ವರ್ಷ ದಾಟಿದವರಿಗೆ ಯಾವುದೇ ಪ್ರಮುಖ ಮುಖ್ಯಮಂತ್ರಿ ಅಂತ ಹುದ್ದೆಗಳನ್ನು ನೀಡುವಂತಿಲ್ಲ. ಸೊ ಹಾಗಾಗಿ ಯಡಿಯೂರಪ್ಪ ಅವರು ಕೂಡ ಇವತ್ತು ತನ್ನನ್ನು ತಾನು ಸಮಾಧಾನ ಮಾಡಿಸಿಕೊಳ್ಳುವ ಪರವಾಗಿ, ಯಾಕಂದರೆ ಈಗ ಎಸ್, ಈ ನೋವಿನಲ್ಲಿ ಕೂಡ ಪೀಠ ಬಿಟ್ಟು ಕೊಡುವುದು, ನಾನು ಆಗಲೇ ಹೇಳಿದೆ, ಯಾವ ರಾಜಕಾರಣಿ ಕೂಡ ಒಮ್ಮೆ ಅಧಿಕಾರ ಪಡೀಲಿಕ್ಕೆ ಪಡೆದ ನಂತರ ಯಾವತ್ತೂ ಕೂಡ ವಯೋಸಹಜ ಕಾರಣಕ್ಕಾಗಲಿ ಅನಾರೋಗ್ಯದ ಕಾರಣಕ್ಕಾಗಲಿ ಅಧಿಕಾರವನ್ನು ಬಿಟ್ಟು ಕೊಡುವಂಥ ಸಂದರ್ಭಗಳೇ ಅತ್ಯಂತ ಕಡಿಮೆ. ಅಂದರೆ ಅದು ಈವನ್ 1% ಇರ್ಬೋದು, 100ರಲ್ಲಿ 1% ಕೂಡ ನಮಗೆ ಕಾಣಿಸುವುದಿಲ್ಲ. ಸೊ ಇವತ್ತು ಅಧಿಕಾರ ಬಿಡುವಂಥ ಸಂದರ್ಭದಲ್ಲಿ ಅತ್ಯಂತ ಭಾವುಕರಾಗಿ ಯಡಿಯೂರಪ್ಪ ಅವರು ಅದನ್ನೇ ಉಲ್ಲೇಖ ಮಾಡ್ತಾರೆ. ನನಗೆ 75 ವರ್ಷ ದಾಟಿದ ಬಳಿಕ ಕೂಡ ಮತ್ತೆ 2 ವರ್ಷ ನನಗೆ ಈ ಒಂದು ಅಧಿಕಾರ ಪೀಠದಲ್ಲಿರಲಿಕ್ಕೆ ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನು ಮುಖ್ಯಮಂತ್ರಿಯಾಗಿ ಇಂದು ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಕೇಂದ್ರದ BJP ನಾಯಕರು ಅನುವು ಮಾಡಿಕೊಟ್ಟಿದ್ದರು. ಅದಕ್ಕಾಗಿ ನಾನು ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ, JP ನಡ್ಡಾ ಅವರಿಗೆ ಅಭಿನಂದನೆಯನ್ನು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅನ್ನೋದನ್ನು ತುಂಬ ಭಾವುಕರಾಗಿ ಯಡಿಯೂರಪ್ಪ ಅವರು ಹೇಳಿದರು. ಎಸ್, ಇಲ್ಲಿ ಮುಂದೆ ಏನಾಗಬಹುದು ಅನ್ನೋಂಥ ಪ್ರಶ್ನೆಗಳು ಒಂದು ಕಡೆ ಯಡಿಯೂರಪ್ಪ ಅವರಿಗೆ ಯಾವುದಾದ್ರೂ ಒಂದು ರಾಜ್ಯಪಾಲರನ್ನಾಗಿ ನೇಮಿಸುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅಥವಾ ಪಕ್ಷದ ರಾಷ್ಟ್ರೀಯ ಸಮಿತಿಯಲ್ಲಿ ಅವರನ್ನು ಪ್ರಮುಖ ಸ್ಥಾನ ಕೊಟ್ಟು ಕೂರಿಸುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾಕಂತ ಹೇಳಿದ್ರೆ ಪಕ್ಷವನ್ನು ಕಟ್ಟುವಂಥ ವಯಸ್ಸು ಯಡಿಯೂರಪ್ಪನವ್ರದ್ದು ಅಲ್ಲ. ಆದರೆ ರಾಜ್ಯಪಾಲರಾಗಿ ರಾಜಭವನದಲ್ಲಿ ಕುಳಿತುಕೊಳ್ಳಲಿಕ್ಕೆ ಅರ್ಹವಾದ ವಯಸ್ಸೇ ಇದು. ಯಾಕಂತ ಹೇಳಿದ್ರೆ ನಾವು ಯಾವುದೇ ರಾಜ್ಯದ ರಾಜ್ಯಪಾಲರುಗಳನ್ನು ನೋಡ್ತಾ ಹೋಗುವ, ಅದು ಹಿಂದಕ್ಕೆ ಕಾಂಗ್ರೆಸ್ ಕೇಂದ್ರದಲ್ಲಿ ಸರ್ಕಾರದಲ್ಲಿರಲಿ ಅಥವಾ BJP ಇರಲಿ, ಯಾರು ನಿವೃತ್ತರಾಗಿರ್ತಾರೆ ರಾಜಕಾರಣದಲ್ಲಿ ಅಥವಾ ಯಾರು ಆಯಾ ರಾಜ್ಯದಲ್ಲಿ ಭಿನ್ನಮತ ತೆಗೆದು ಪಕ್ಷದಲ್ಲಿ ಸಂಚಲನ ಮೂಡಿಸಿರ್ತಾರೆ ಅಥವಾ ಯಾರನ್ನು ಒತ್ತಾಯಪೂರ್ವಕವಾಗಿ ಪಕ್ಷದ ಅಧಿಕಾರ ಸ್ಥಾನದಿಂದ ಇಳಿಸಬೇಕಾಗಿತ್ತು, ಅವರಿಗೆಲ್ಲ ಒಂದು ಕೊನೆಯ ಸ್ಥಾನವಾಗಿ ರಾಜ್ಯಪಾಲರ ಹುದ್ದೆಯನ್ನು ಕೊಡಲಾಗುತ್ತೆ. ಒಂದು ಸಮಾಧಾನ ಪಡಿಸುವಂತ, ಜೊತೆಗೆ ಅವರ ಮತ್ತೆ ಯಾವುದೇ ರೀತಿ ಅವರು ರಾಜಕೀಯವಾಗಿ ಅವರ ರಾಜ್ಯದಲ್ಲಿ, ಅವರ ತವರು ರಾಜ್ಯದಲ್ಲಿ ಗರಿಕೆದರಬಾರದು ಅನ್ನುವಂಥ ದೃಷ್ಟಿಯಿಂದಲೇ ಈ ರೀತಿಯ ಒಂದು ಪೀಠವನ್ನು ಕೊಡಲಾಗುತ್ತೆ. ಯಾವಾಗ ರಾಜ್ಯಪಾಲರ ಸ್ಥಾನ ಕೊಡಲಾಗುತ್ತೋ ಆನಂತರ ಅವರು ಸಕ್ರಿಯ ರಾಜಕಾರಣದಲ್ಲಿ ಅಥವಾ ಪಕ್ಷ ರಾಜಕಾರಣದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಬಹುಶಃ ಯಡಿಯೂರಪ್ಪ ಅವರಿಗೆ ರಾಜ್ಯಪಾಲರ ಒಂದು ಸ್ಥಾನಮಾನದ ಭರವಸೆ ನೀಡಿ ಅವರನ್ನು ಅವರು ಇವತ್ತು ಮುಖ್ಯಮಂತ್ರಿ ಪೀಠದಿಂದ ಕೆಳಗೆ ಇಳಿಸುವಂಥ ಅಥವಾ ಇಳಿಸಲಿಕ್ಕೆ ಮಾಹಿತಿ ಅಥವಾ ಸಂದೇಶ ಕೊಟ್ಟಿರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇಷ್ಟರ ನಡುವೆ ಇವಾಗ ಮತ್ತೆ ಪ್ರಶ್ನೆ ಬರುವಂಥದ್ದು, ನಿನ್ನೆ ದಿವಸ ಇಷ್ಟು ದೊಡ್ಡ ಮಟ್ಟದಲ್ಲಿ ಲಿಂಗಾಯತ ಮಠದ ಸ್ವಾಮೀಜಿಗಳು ಬಂದು ಬೀದಿಯಲ್ಲಿ ನಿಂತರಲ್ಲ, ಅದರ ಪರಿಣಾಮ ಆಗಿದ್ರೆ ಏನು ಅಂತ. ಈಗ ಲಿಂಗಾಯತ ಮಠದ ಇಷ್ಟು ಸ್ವಾಮೀಜಿಗಳು ನಿನ್ನೆ ದಿವಸ ನಾವು ನೋಡಿದ್ದೇವೆ, ಸುಮಾರು ಏನಿಲ್ಲ ಅಂತ ಹೇಳಿದ್ರು 500 ಮಂದಿ ಮಠಾಧೀಶರುಗಳು ಬಂದು ಅರಮನೆ ಮೈದಾನದಲ್ಲಿ ಸಮಾವೇಶ ಮಾಡಿದ್ದಾರೆ. ಕನಿಷ್ಠ ಅಂತ ಹೇಳಿದ್ರು 500 ಮಂದಿ ಮಠಾಧೀಶರುಗಳು ಇದ್ರು.
ಹಾಗಾದರೆ ಮಠಾಧೀಶರುಗಳ ಪ್ರಭಾವ ಅಥವಾ ಲಿಂಗಾಯತ ಸಮುದಾಯದ ಪ್ರಭಾವದ ಬಗ್ಗೆ ಬಿ ಜೆ ಪಿಯ ಲೆಕ್ಕಾಚಾರಗಳು, ಬಿ ಜೆ ಪಿಯ ತರ್ಕಗಳು, ಬಿ ಜೆ ಪಿಯ ಹೈಕಮಾಂಡ್ ನಿರ್ಧಾರಗಳು ಏನಿರಬಹುದು ಅನ್ನುವಂಥ ಚರ್ಚೆಗಳು ಇವತ್ತು ರಾಜಕೀಯ ಪಡಸಾಲೆಯಲ್ಲಿ ಆರಂಭ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾವಾಗ ಮಠಾಧೀಶರುಗಳು ಬಿ ಜೆ ಪಿ ಪರವಾಗಿ ಅಥವಾ ಬಿ ಜೆ ಪಿಗಿಂತಲೂ ಮುಖ್ಯವಾಗಿ ಯಡಿಯೂರಪ್ಪ ಪರವಾಗಿ ಬ್ಯಾಟಿಂಗ್ ಆರಂಭಿಸಿದರು, ಆವತ್ತಿನಿಂದ ಅಂದರೆ ಕಳೆದ ಶುಕ್ರವಾರದಿಂದ ಇಡೀ ಒಂದು ರಾಜಕೀಯದ ಒಂದು ಮೂಡ್ ಸ್ವಲ್ಪ ಮಟ್ಟಿಗೆ ಬದಲಾಗಿತ್ತು. ಅಂದರೆ ಯಡಿಯೂರಪ್ಪ ಅವರ ರಾಜೀನಾಮೆ ಮುಂದಕ್ಕೆ ಹೋಗುತ್ತೆ, ಇನ್ನೂ ಒಂದು 3-4 ತಿಂಗಳು ಅವರು ಇದೇ ಮುಂದುವರಿತಾರೆ, ಅಥವಾ ಆಗಸ್ಟ್ 15ರ ನಂತರ ಅವರು ಅಧಿಕಾರ ಸ್ಥಾನವನ್ನು ಬಿಟ್ಟು ಕೊಡ್ತಾರೆ, ಅಥವಾ ಈ 1 ವರ್ಷ ಅವರನ್ನೇ ಮುಂದುವರಿಸ್ತಾರೆ, ಅಥವಾ ಅವರ ಪೂರ್ಣ ಅವಧಿಯನ್ನು ಅವರಿಗೆ ಬಿಟ್ಟು ಕೊಡ್ತಾರೆ ಅನ್ನುವಂಥ ಅಭಿಪ್ರಾಯಗಳು ಕೇಳಿ ಬಂದಿತ್ತು. ಆದರೆ ಬಿ ಜೆ ಪಿ ಅಥವಾ ಕೇಂದ್ರದ ನಾಯಕರುಗಳು ಅತ್ಯಂತ ಸ್ಟ್ರಾಟಜಿಕಲ್ ಆಗಿ ಒಂದು ತೀರ್ಮಾನಕ್ಕೆ ಬಂದಿರಬಹುದು, ಅಥವಾ ಒಂದು ರಿಸ್ಕ್ಗೆ ಕೈ ಇರಬಹುದು. ನೋಡ, ಬಿ ಜೆ ಪಿಯ ಯಡಿಯೂರಪ್ಪ ಅವರ ಪರವಾಗಿ ಇಷ್ಟು ಮಠಾಧೀಶರು ಬಂದಿರಬಹುದು, ನಾಳೆ ಆ ಮಠಾಧೀಶರನ್ನೆಲ್ಲ ನಾವು ಮತ್ತೆ ಕ್ಯಾಪ್ಚರ್ ಮಾಡಿಕೊಳ್ಳಬಹುದು ಅನ್ನುವಂಥ ಧೈರ್ಯ, ವಿಶ್ವಾಸ ಅಥವಾ ಲೆಕ್ಕಾಚಾರ ಬಿ ಜೆ ಪಿಯಲ್ಲಿ ಇದ್ದಿರಲೂಬಹುದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ದೊಡ್ಡ ಸಂಖ್ಯೆಯಲ್ಲಿ, ನಮ್ಮ ದೇಶದ ರಾಜಕಾರಣನೇ ಅದೇ ರೀತಿ, ಅದು ನಿರ್ಧಾರ ಮಾಡುವುದು, ಅಧಿಕಾರವನ್ನು, ಟಿಕೆಟನ್ನು ನಿರ್ಧಾರ ಮಾಡುವಂಥದ್ದು ಜಾತಿ. ಅದು ಇಡೀ ದೇಶದಲ್ಲಿ ಇವತ್ತು ನಾವು ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತ ನಾವು ನಮ್ಮ ಸಂವಿಧಾನದಲ್ಲಿ ಅಥವಾ ನಾವು ನಮ್ಮ ಹೇಳಿಕೆಗಳಲ್ಲಿ ನಾವು ನಮ್ಮ ಮಾತಿನಲ್ಲಿ ನಾವು ಹೇಳ್ತೇವೆ ನಿಜ. ಆದರೆ ಭಾರತದ ರಾಜಕೀಯದ ಒಂದು ಗುಣ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅದು ಇನ್ನೂ ಕೂಡ ಜಾತಿ ಪ್ರಾಬಲ್ಯದ ಆ ಗುಣವನ್ನೇ ಹೊಂದಿಕೊಂಡಿದೆ ಮತ್ತು ಅದನ್ನೇ ನಂಬಿಕೊಂಡಿದೆ, ಯಾವುದೇ ರಾಜ್ಯದಲ್ಲಾದರೂ ಕೂಡ ಮತ್ತು ಯಾವುದೇ ಪಕ್ಷದಲ್ಲಾದರೂ ಕೂಡ. ಸೊ ಹಾಗಾಗಿ ಲಿಂಗಾಯತರ ಪ್ರಭಾವಿ ಅಥವಾ ಪ್ರಭಾವಲಯದಿಂದ ಯಡಿಯೂರಪ್ಪ ಅವರನ್ನು ಯಾವ ರೀತಿ ಹೊರಗೆ ತೆಗೆಯುವುದು ಅಥವಾ ಹೊರಗೆ ತರುವುದು ಅನ್ನೋದು ಅದಕ್ಕೆ ಬಿ ಜೆ ಪಿ ಬಹುಶಃ ಯಾವುದಾದರೂ ಮಾಸ್ಟರ್ ಸ್ಟ್ರೋಕನ್ನು ರೆಡಿ ಮಾಡಿ ಇಟ್ಕೊಂಡೇ ಯಡಿಯೂರಪ್ಪ ಅವರನ್ನು ಸ್ಥಾನದಿಂದ ಇಳಿಸಿರುವಂಥ ಸಾಧ್ಯತೆಗಳು ಇದಾವೆ, ಅಥವಾ ಆ ಕಾರಣದಿಂದಾಗಿ ಮಾಡಿರ್ಬೋದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಇನ್ಯಾವುದೇ ಪಕ್ಷವಾಗಿದ್ದರೆ, ಒಂದು ವೇಳೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಆಗಿದ್ದರೆ ಖಂಡಿತವಾಗಿಯೂ ಆ ಪಕ್ಷದ ಮುಖ್ಯಮಂತ್ರಿಯನ್ನು ಮುಟ್ಟಲಿಕ್ಕೆ ಭಯ ಪಡ್ತಾ ಇತ್ತು. ಯಾಕಂತ ಹೇಳಿದ್ರೆ 500 ಮಂದಿ ಮಠಾಧೀಶರು ಬೀದಿಯಲ್ಲಿ ಬಂದು ನಿಂತು ಮಾತಾಡ್ತಾರೆ, ಒಬ್ಬ ಮುಖ್ಯಮಂತ್ರಿ ಪರವಾಗಿ ನಾವು ಮುಖ್ಯಮಂತ್ರಿ ಬೆನ್ನಿಗೆ ಇದ್ದೇವೆ ಅಂತ ಹೇಳ್ತಾರೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳು ಸ್ವಲ್ಪ ತಗೊಳ್ಳುವಂಥ ನಿರ್ಧಾರವನ್ನು 2 ಬಾರಿ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಎದುರಾಗ್ತಾ ಇತ್ತು. ಒಂದು ವೇಳೆ ಇವತ್ತಿನ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಇದ್ದಿದ್ದರೆ, ಒಂದು ವೇಳೆ ಇಂಥ ಪರಿಸ್ಥಿತಿ ಎದುರಾಗ್ತಾ ಇದ್ದಿದ್ರೆ, ಒಂದು ವೇಳೆ ಮಠಾಧೀಶರುಗಳು ಈ ರೀತಿಯಾಗಿ ಬೀದಿಗೆ ಬಂದಿರುತ್ತಿದ್ದರೆ ಖಂಡಿತವಾಗಿಯೂ ಕಾಂಗ್ರೆಸ್ ಈ ರೀತಿಯ ನಿರ್ಧಾರಕ್ಕೆ ಮುಂದಾಗ್ತಾ ಇರಲಿಲ್ಲ. ಜೊತೆಗೆ ಒಂದು ವೇಳೆ JDS ಆಗಿದ್ದರೂ ಕೂಡ ಮಠಾಧೀಶರುಗಳು ಈ ರೀತಿಯಾಗಿ ಬೀದಿಗೆ ಇಳಿದ ಸಂದರ್ಭದಲ್ಲಿ ಖಂಡಿತವಾಗಿ JDS ಕೂಡ ಈ ರೀತಿಯ ತೀರ್ಮಾನಕ್ಕೆ ಬರ್ತಾ ಇರಲಿಲ್ಲ. ಆದರೆ ಮಠಾಧೀಶರುಗಳು, ಧರ್ಮ ಸ್ವಾಮೀಜಿಗಳು, ಸನ್ಯಾಸಿಗಳು ಇವರ ಸುತ್ತನೇ ತಿರುಗಾಡ್ತಾ ಇರುವಂಥ BJP ಪಕ್ಷ ಅಷ್ಟು ಸರಳವಾಗಿ ಇಷ್ಟು ಮಂದಿ ಮಠಾಧೀಶರುಗಳು, ಪ್ರಭಾವಿ ಮಠಾಧೀಶರುಗಳು, ಲಿಂಗಾಯತ ಮಠ ಅನ್ನೋದು ಕರ್ನಾಟಕದ ಮಟ್ಟಿಗೆ ಅತ್ಯಂತ ಪ್ರಭಾವಿ ಸಮುದಾಯ ಮತ್ತು ಅತ್ಯಂತ ಪ್ರಭಾವಿ ಮಠಗಳೇ. ಸೊ ಹಾಗಾಗಿ ಅವರು ಬಂದು ಬೀದಿಯಲ್ಲಿ ನಿಂತ ನಂತರ ಕೂಡ BJP ಈ ರೀತಿಯ ಒಂದು ರಿಸ್ಕ್ ಅನ್ನುವ ರೀತಿಯ ಒಂದು ನಿರ್ಧಾರಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಯಾವುದಾದರೂ ಅತ್ಯಂತ ಮಾಸ್ಟರ್ ಸ್ಟ್ರೋಕ್ ಅನ್ನಬಹುದಾದಂಥ ತೀರ್ಮಾನಗಳನ್ನು, ನಡೆಗಳನ್ನು ರೆಡಿ ಮಾಡಿಕೊಂಡೇ BJP ಅಥವಾ ಕೇಂದ್ರದ ನಾಯಕರುಗಳು ಯಡಿಯೂರಪ್ಪ ಅವರನ್ನು ಕೆಳಗೆ ಇಳಿಸಲಿಕ್ಕೆ ಸ್ಕೆಚ್ ಅಥವಾ ಮಾಸ್ಟರ್ ಪ್ಲಾನ್ ತಯಾರು ಮಾಡಿರಬಹುದು. ಒಂದು ಯಡಿಯೂರಪ್ಪ ಅವರ ಪುತ್ರನಿಗೆ DCM ಹುದ್ದೆ ಕೊಡುವಂಥದ್ದು, ಅಥವಾ ಈಗಾಗಲೇ BJPಯ ಒಳಗಡೆ ಲಿಂಗಾಯತ ಸಮುದಾಯದೇ ಅಶ್ವತ್ಥನಾರಾಯಣ್ ಅಥವಾ ಸವದಿ DCM ಆಗಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನೇ ಅಥವಾ ಅಂದರೆ ಲಿಂಗಾಯತ ಸಮುದಾಯದವರನ್ನೇ ಒಬ್ಬರನ್ನು ಮುಖ್ಯಮಂತ್ರಿ ಪೀಠದಲ್ಲಿ ಕೂರಿಸುವಂಥದ್ದು ನಿರಾಣಿ ಇದ್ದಾರೆ. ಸೊ ಹಾಗಾಗಿ ಲಿಂಗಾಯತ ಸಮುದಾಯದವರಿಗೆ ಅಸಮಾಧಾನ ಆಗಬಾರದು, ಲಿಂಗಾಯತ ಸಮುದಾಯದ ಮಠಾಧೀಶರುಗಳಿಗೆ ಅಸಮಾಧಾನ ಆಗಬಾರದು. ಸೊ ಹಾಗಾಗಿ ಮತ್ತೊಬ್ಬ ಲಿಂಗಾಯತ ಸಮುದಾಯದವನನ್ನೇ ತಂದು ಪ್ರಮುಖ ಹುದ್ದೆಯಲ್ಲಿ ಕೂರಿಸಿದರೆ 1 ದಿವಸ 2 ದಿವಸ ಗದ್ದಲ ಮಾಡ್ತಾರೆ. ಮಠಾಧೀಶರಂತೂ ಖಂಡಿತವಾಗಿ ನಿರಂತರವಾಗಿ ವಾರಗಟ್ಟಲೆ ಗದ್ದಲ ಮಾಡುವ ಅವರಿಗೆ ಸಾಧ್ಯತೆಗಳೇ ಇಲ್ಲ. ಯಾಕಂತ ಹೇಳಿದ್ರೆ ಮಠಾಧೀಶರುಗಳನ್ನು ರಾಜಕೀಯ ಮತ್ತು ಮಠಾಧೀಶರುಗಳ ವಿಚಾರಕ್ಕೆ ಬರುವಾಗ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು
ಅಧಿಕಾರಸ್ಥ ರಾಜಕಾರಣಿಗಳು ಮಠಾಧೀಶರುಗಳನ್ನು ಗುರಾಣಿಯಾಗಿ ಬಳಸಿಕೊಳ್ತಾರೆ. ಸೊ ಏನು ಅವರು ತಮ್ಮ ಹೋರಾಟಕ್ಕೆ, ತಮ್ಮ ಚಳವಳಿಗೆ, ತಮ್ಮ ವೋಟ್ ಬ್ಯಾಂಕ್ಗೆ, ತಮ್ಮ ಅಧಿಕಾರಕ್ಕಾಗಿ ಅವರನ್ನು ಬಳಸಿಕೊಳ್ತಾರೆ, ಮುಂದೆ ನಿಲ್ಲಿಸ್ತಾರೆ. ಅದು ರಾಜಕಾರಣಿಗಳು ಮಾಡ್ತಾ ಬರ್ತಾ ಇದ್ದಾರೆ ಮತ್ತು ಮುಂದೆ ಕೂಡ ಅದನ್ನೇ ಮಾಡ್ತಾರೆ. ಈಗ ಕೂಡ ಅದನ್ನೇ ಮಾಡಿರುವಂಥದ್ದು. ಸೊ ಆದರೆ ಸ್ವತಃ ಮಠಾಧೀಶರುಗಳು ಎದುರು ನಿಂತು ಎಸ್ ನಾವು ರಾಜಕೀಯ ಪಠಶಾಲೆಯಲ್ಲಿ ನಾವೇ ಇನ್ನು ಮಾತಾಡ್ತೇವೆ ಅಥವಾ ನಾವೇ ನಿರ್ಧಾರಕ್ಕೆ ಬರ್ತೇವೆ ಅಂತೇಳಿ ನಿನ್ನೆ ದಿವಸ ಮಾಡಿದಾಗೆ ಒಂದು ದಿವಸ ಮಾಡಬಹುದು, ನಾಟ್ ಫಾರ್ ಎ ಲಾಂಗ್ ಟೈಮ್. ಸೊ ಹಾಗಾಗಿ ಆ ಒಂದು ಟೆಂಪೋ ಇದೆಲ್ಲ ಏನು ಮಠಾಧೀಶರುಗಳ, ಸನ್ಯಾಸಿಗಳ, ಪೀಠಾಧಿಪತಿಗಳ ಹೋರಾಟದ ಅಥವಾ ಅವರ ಏನು ಆಕ್ರೋಶದ ಧ್ವನಿ ಅದು ಅತ್ಯಂತ ಸುಲಭವಾಗಿ ಸರಳವಾಗಿ ಅಡಗಿ ಹೋಗಬಹುದು. ಆದರೆ ಮುಂದಿನ ಚುನಾವಣೆ ಬರುವಾಗ ಯಾವ ರೀತಿ ನಿರ್ಧಾರಗಳು, ಯಾವ ಸೈಡ್ಗೆ ನಿಲ್ತಾರೆ ಅನ್ನುವಂಥ ವಿಚಾರ ಅದು ಭಾರಿ ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಗೆ ಮತ್ತು ಚರ್ಚೆಗೆ ಗ್ರಾಸವಾಗಿರುತ್ತೆ. ನಾವು ಕರ್ನಾಟಕದ ಇತಿಹಾಸವನ್ನೇ ನೋಡೋದಿದ್ದರೆ ಏನು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ವೀರೇಂದ್ರ ಪಾಟೀಲ್ ಅವರನ್ನು ಎಸ್ ಕಾಂಗ್ರೆಸ್ ಕೆಳಗಿಳಿಸುತ್ತೆ. ಸೊ ಆ ತನಕ ಕೂಡ ಲಿಂಗಾಯತ ಸಮುದಾಯ ಅನ್ನುವಂಥ ಸಮುದಾಯ ಕಾಂಗ್ರೆಸ್ಗೆ ಭಾರಿ ದೊಡ್ಡ ವೋಟ್ ಬ್ಯಾಂಕ್ ಆಗಿತ್ತು, ಮತ್ತೆ ಕಾಂಗ್ರೆಸ್ನ ಪರವಾಗಿ ಸತತವಾಗಿ ನಿಲ್ತಾ ಇತ್ತು. ಮತ್ತೆ ಲಿಂಗಾಯತರಂತ ಹೇಳಿದ್ರೆ ಅದು ಕಾಂಗ್ರೆಸ್ ಅನ್ನುವಂಥ ಮಟ್ಟಿಗೆ ಒಂದು ಅಭಿಪ್ರಾಯ ಇತ್ತು. ಮತ್ತು ಆ ಕಾರಣದಿಂದಾಗಿ ಕಾಂಗ್ರೆಸ್ ಕೂಡ ತನ್ನ ಸ್ಥಾನವನ್ನು ಮತ್ತು ತನ್ನ ಸೀಟ್ಗಳನ್ನು ಕರ್ನಾಟಕದಲ್ಲಿ ಏನು ಯಾವತ್ತೂ ಕೂಡ ಮತ್ತು ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಧೈರ್ಯವಾಗಿ ಚುನಾವಣೆಯನ್ನು ಗೆಲ್ಲುವಂತ ಏನು ಆ ಒಂದು ಟೆಂಪೋವನ್ನು ಇಟ್ಕೊಂಡಿದ್ರು. ಆದರೆ ಯಾವಾಗ ವೀರೇಂದ್ರ ಪಾಟೀಲ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರದಿಂದ ಕೆಳಗಿಳಿಸುತ್ತೋ, ಮುಖ್ಯಮಂತ್ರಿ ಆಗಿದ್ದಂತ ಆ ಸಂದರ್ಭದಲ್ಲೇ ಏನು ವೀರೇಂದ್ರ ಪಾಟೀಲ್ ಅವರನ್ನು ಕೆಳಗೆ ಇಳಿಸಿದ ನಂತರದ ಬೆಳವಣಿಗೆಯಲ್ಲಿ ಇಡೀ ಆ ಲಿಂಗಾಯತ ಸಮುದಾಯ ಕಾಂಗ್ರೆಸ್ಗೆ ತಿರುಗಿ ನಿಲ್ಲುತ್ತೆ. ಸೊ ಆವಾಗ ಕಾಂಗ್ರೆಸ್ ತ್ಯಜಿಸಿದಂತ ಏನು ಲಿಂಗಾಯತ ಸಮುದಾಯ ಅಥವಾ ಕಾಂಗ್ರೆಸ್ನಿಂದ ದೂರ ಹೋದಂತ ಲಿಂಗಾಯತ ಸಮುದಾಯವನ್ನು ಮತ್ತೆ ಕಾಂಗ್ರೆಸ್ನ ತೆಕ್ಕೆ ಒಳಗಡೆ ತೆಗೆದುಕೊಳ್ಳಿಕ್ಕೆ ಆ ಕಾಂಗ್ರೆಸ್ಗೆ ಅಷ್ಟು ಸುಲಭದಲ್ಲಿ ಸಾಧ್ಯವಾಗಿಲ್ಲ. ಸೊ ಅದೆಲ್ಲವೂ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಯಿತು. ಸೊ ಹಾಗಾಗಿ ಇವಾಗ ಮತ್ತೆ ಲಿಂಗಾಯತರದೇ ತಮ್ಮ ಲೀಡರ್, ನಮ್ಮ ಮಠಾಧೀಶರುಗಳು ಹೇಳಿಕೊಂಡಂತೆ ಏನು ಅವರು ನಮ್ಮದೇ ಸಮುದಾಯದ ಲೀಡರ್ ಅಂತ ಹೇಳಿಕೊಂಡ ಯಡಿಯೂರಪ್ಪ ಅವರನ್ನು ಇವಾಗ ಇಳಿಸಿದಾಗ ಲಿಂಗಾಯತ ಸಮುದಾಯ ಮತ್ತೆ ಏನು ಬಿಜೆಪಿಯಿಂದ ಹಿಂದಕ್ಕೆ ಸರಿದು ಹೋಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಇತ್ತು, ಮತ್ತೊಂದು ಚರ್ಚೆ ನಡೀತಾ ಇತ್ತು. ಆದರೆ ಬಿಜೆಪಿಗೂ ಗೊತ್ತು ಮತ್ತು ಲಿಂಗಾಯತರಿಗೂ ಗೊತ್ತು, ನಾವು ಏನು ಬಿಜೆಪಿಯನ್ನು ಬಿಟ್ಟು ಹೋಗುವುದಿಲ್ಲ, ನಮಗೆ ಬಿಜೆಪಿ ಅನಿವಾರ್ಯ ಅಂತ ಒಂದು, ಮತ್ತು ಸ್ವತಃ ಬಿಜೆಪಿಯವರಿಗೂ ಕೂಡ ಗೊತ್ತು ಲಿಂಗಾಯತರಿಗೆ ಬಿಜೆಪಿ ಅನಿವಾರ್ಯ ಅಂತ. ಸೊ ಹಾಗಾಗಿ ವೀರೇಂದ್ರ ಪಾಟೀಲ್ ಅವರ ಸಂದರ್ಭದಲ್ಲಿ ನಡೆದಂತ ಬೆಳವಣಿಗೆಗಳು ಮತ್ತೆ ಅಷ್ಟು ಸುಲಭವಾಗಿ ಆ ರಾಜ್ಯದಲ್ಲಿ ನಡೆಯುವಂತ ಸಾಧ್ಯತೆಗಳು ಇಲ್ಲ. ಸೊ ನೀವು ಕಳೆದ 6 ತಿಂಗಳ ಬೆಳವಣಿಗೆಯನ್ನೇ ನೋಡಿ ಅಥವಾ ಈ ಒಂದು ಸರ್ಕಾರದ ಸ್ಥಾಪನೆಯ ಬೆಳವಣಿಗೆಯನ್ನೇ ನೋಡಿ, ಇಲ್ಲಿ ಯಡಿಯೂರಪ್ಪ ಅವರ ಜೊತೆಗೇನೆ ಇಬ್ಬರು ಲಿಂಗಾಯತ ಸಮುದಾಯದ ಅವರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಲಾಗುತ್ತೆ. ಅಂದ್ರೆ ಯಡಿಯೂರಪ್ಪ ಅವರ ನಿವೃತ್ತಿಯ ನಂತರ ಅಥವಾ ಯಡಿಯೂರಪ್ಪ ಅವರ ಅಧಿಕಾರದಿಂದ ಕೆಳಗಿಳಿದಾಗ ಕೂಡ ನಮಗೆ ಏನು ಲಿಂಗಾಯತ ಸಮುದಾಯಕ್ಕೆ ನಾಯಕರುಗಳು ಇದ್ದಾರೆ ಅನ್ನೋದನ್ನು ತೋರಿಸಲಿಕ್ಕೆ. ಸೊ ಈ ಸ್ಟ್ರಾಟಜಿ ಮೂಲಕನೇ ಇವತ್ತು ಏನು ಬಿಜೆಪಿಗೆ ಯಡಿಯೂರಪ್ಪ ಅವರನ್ನು ಅಧಿಕಾರ ಸ್ಥಾನದಿಂದ ಇಳಿಸಲಿಕ್ಕೆ ಕೂಡ ಸುಲಭ ಸಾಧ್ಯವಾಗಿದೆ ಮತ್ತು ಧೈರ್ಯ ಕೂಡ ಬಂದಿದೆ. ಎಸ್, ಯಡಿಯೂರಪ್ಪ ಅವರು ಇವತ್ತು ಬೆಳಗ್ಗೆ ಏನು ತಮ್ಮ ರಾಜೀನಾಮೆ ವಿಚಾರವಾಗಿ ಮಾತಾಡಿದಂತ ವಿಚಾರವನ್ನು ಅವರ ಒಂದು ಮಾತು ಬೈಟ್ ಇದೆ, ಅದನ್ನು ಒಮ್ಮೆ ಕೇಳೋಣ. ಎಸ್ ತಾವ್ಯಾರು ಅನ್ಯತಾ ಭಾವಿಸಬಾರದು. ನಾನು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ತೀರ್ಮಾನ ಮಾಡಿದ್ದೇನೆ. ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ 75 ವರ್ಷ ದಾಟದಂಥ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸೋಕ್ಕಾಗೋದಿಲ್ಲ. ಅವರಿಗೆ ನಾನು ಋಣಿಯಾಗಿದ್ದೇನೆ. ತಾವ್ಯಾರು ಅನ್ಯತಾ ಭಾವಿಸಬಾರದು. ನಾನು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ತೀರ್ಮಾನ ಮಾಡಿದ್ದೇನೆ. ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ 75 ವರ್ಷ ದಾಟದಂಥ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ
ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸೋಕ್ಕಾಗೋದಿಲ್ಲ. ಅವರಿಗೆ ನಾನು ಋಣಿಯಾಗಿದ್ದೇನೆ. ತಾವ್ಯಾರು ಅನ್ಯತಾ ಭಾವಿಸಬಾರ್ದು. ನಾನು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ತೀರ್ಮಾನ ಮಾಡಿದ್ದೇನೆ. ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ 75 ವರ್ಷ ದಾಟದಂಥ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸೋಕ್ಕಾಗೋದಿಲ್ಲ. ಅವರಿಗೆ ನಾನು ಋಣಿಯಾಗಿದ್ದೇನೆ. ತಾವ್ಯಾರು ಯಡಿಯೂರಪ್ಪ ಅವರು ನಾನೇನು ದುಃಖದಿಂದ ಅಥವಾ ಬೇಸರದಿಂದ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇಲ್ಲ, ಖುಷಿಯಿಂದಲೇ ನಾನು ರಾಜೀನಾಮೆ ನೀಡ್ತಾ ಇದ್ದೇನೆ ಅನ್ನುವುದನ್ನು ಅತ್ಯಂತ ಭಾವುಕರಾಗಿ ಹೇಳಿಕೊಂಡ್ರು. ಭಾವುಕರಾಗಿ ಮತ್ತು ಯಾರು ಕೂಡ ನಾನು ದುಃಖದಿಂದ ಹೊರಡ್ತೇನೆ ಅನ್ನುವುದನ್ನು ಹೇಳಿಕೊಳ್ಳುವುದಿಲ್ಲ. ಹೇಳಿಕೊಂಡ್ರೆ ಅದು ಅವರ ಧೈರ್ಯದ ಬಗ್ಗೆ ಅನುಮಾನದ ಮಾತುಗಳೆಲ್ಲ ಮತ್ತೆ ಹೊರಡುತ್ತದೆ. ಭಾರಿ ಬೇಸರ ಮಾಡಿಕೊಂಡ್ರು ಅಂತ. ಆದರೆ ಬೇಸರದಿಂದಲೇ ಮತ್ತು ದುಃಖದಿಂದಲೇ ಯಡಿಯೂರಪ್ಪ ಅವರು ನಿರ್ಗಮನ ಮಾಡ್ತಾ ಇದ್ದಾರೆ ಒಂದಿಲ್ಲಿ ಸ್ಪಷ್ಟ. ಯಾಕಂತ ಹೇಳಿದ್ರೆ ಅವರು ಕೊನೆಯ ಕ್ಷಣದ ತನಕ ಕೂಡ ಕಾದಿದ್ದರು. ಕೊನೆಯ ಕ್ಷಣದ ಅಂದರೆ ಇವತ್ತಿನ ಬೆಳಿಗ್ಗೆ ತನಕ ಕೂಡ. ಯಾಕಂತ ಹೇಳಿದ್ರೆ ಅವರು ನಿನ್ನೆಯ ಮಠಾಧೀಶರುಗಳ ಸಭೆ ನಡೆಯುವ ಹೊತ್ತಿಗೆ ಕೂಡ ಅವರೇನು ಸಂದೇಶ ಕಳುಹಿಸಿಲ್ಲ, ನಾನು ರಾಜೀನಾಮೆ ಕೊಡ್ತೇನೆ ಅಂತ. ಯಾವಾಗ ಕಳೆದ ವಾರ ಯಡಿಯೂರಪ್ಪ ಮತ್ತು ಅವರ ಪುತ್ರ ಕೇಂದ್ರದ ನಾಯಕರುಗಳನ್ನು, ಬಿಜೆಪಿ ನಾಯಕರುಗಳನ್ನು ಭೇಟಿ ಮಾಡಿ ಬಂದರು, ಆವಾಗಲೇ ಭೇಟಿಯ ಸಂದರ್ಭದಲ್ಲೇ ಅವರಿಗೆ ರಾಜೀನಾಮೆ ನೀಡುವ ಬಗ್ಗೆ ಪರೋಕ್ಷವಾಗಿ ಅಥವಾ ನೇರವಾಗಿ ಬಹುತೇಕ ಮಂದಿ ಬಿಜೆಪಿ ನಾಯಕರುಗಳು ಹೇಳೋ ಥರ, ಅಂದರೆ ಯಾರು ಕೂಡ ಬಹಿರಂಗವಾಗಿ ಹೇಳಿಲ್ಲ, ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬಂದ ಮಾತಿನ ಪ್ರಕಾರ ಯಡಿಯೂರಪ್ಪ ಅವರಿಗೆ ರಾಜೀನಾಮೆ ನೀಡಲು ಬಿಜೆಪಿ ಹೈಕಮಾಂಡ್ ನಿರ್ದೇಶನ ನೀಡಿದೆ ಅನ್ನೋದನ್ನೇ ಎಲ್ಲ ಬಿಜೆಪಿ ವಲಯದಲ್ಲಿ ಕೇಳಿ ಬರುತ್ತಿದ್ದಂಥ ಮಾತು. ಸೊ ಆದರೂ ಕೂಡ ಬೇರೆ ಬೇರೆ ತಂತ್ರಗಾರಿಕೆ, ಒತ್ತಡಗಳ ಮೂಲಕ ಒಂದು ವೇಳೆ ಸ್ಥಾನ ಉಳಿಯುವುದಾದರೆ ಉಳಿಯಲಿ, ಉಳಿದಷ್ಟು ದಿವಸ ಅಂದರೆ ಮುಂದೆ ಎಷ್ಟು ದಿವಸ, ಅದು ಒಂದೊಂದು ತಿಂಗಳಾದರೂ ಕೂಡ ಇಟ್ಸ್ ಅ ಬೋನಸ್ ಅನ್ನುವಂಥ ರೀತಿಯಲ್ಲಿ ಯಡಿಯೂರಪ್ಪ ಅವರು ಕಾದಿದ್ರು. ಮತ್ತೆ ಯಡಿಯೂರಪ್ಪ ಅವರಿಗೆ ರಾಜೀನಾಮೆಯ ಸಂದೇಶ, ಅವರೇನೋ ನಿನ್ನೆ ತನಕ ನನಗೇನು ಸಂದೇಶ ಬಂದಿಲ್ಲ ಅಂತ ಹೇಳಿಕೊಂಡಿದ್ದರೂ ಕೂಡ, ನೀವು ಮೊನ್ನೆಯ ಗುರುವಾರದ ಕ್ಯಾಬಿನೆಟ್ ಮೀಟಿಂಗಿನಲ್ಲಿ ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳು, ಡಿಸಿಷನ್ಗಳು ಮತ್ತು ಕೆಲವು ಅನುದಾನಗಳು ಈ ವಿಚಾರವನ್ನು ನೋಡಿದಾಗಲೇ ಅದು ಸಾಮಾನ್ಯ ರಾಜಕಾರಣಿಗಳು ಕೂಡ ಅರ್ಥ ಆಗ್ತಾ ಇತ್ತು. ಅವರ ಕೆಲವು ಮಹತ್ವಾಕಾಂಕ್ಷಿ ಯೋಜನೆಗಳಿಗೆ ಮತ್ತು ಅವರ ತವರು ಜಿಲ್ಲೆ ಶಿವಮೊಗ್ಗಕ್ಕೆ ಅನೇಕ ಯೋಜನೆಗಳಿಗೆ ಅನುದಾನವನ್ನು ಆ ದಿವಸ ಮಂಜೂರು ಮಾಡಿದ್ರು. ಆ ಕ್ಯಾಬಿನೆಟ್ನಲ್ಲಿ ಅವರು ಮಂಜೂರು ಮಾಡಿದ್ರು. ಅವತ್ತಿನ ಕ್ಯಾಬಿನೆಟ್ನಲ್ಲಿ ಅತ್ಯಂತ ಹೆಚ್ಚು ಅಥವಾ ಅನುದಾನಕ್ಕೆ ಸಂಬಂಧಪಟ್ಟಂಥ ಪೇಪರ್ಸ್, ಅಜೆಂಡೆಗಳು ಯಾವುದಿತ್ತು ಅಂತ ಹೇಳಿದ್ರೆ ಅದು ಯಡಿಯೂರಪ್ಪ ಅವರ ಜಿಲ್ಲೆಯದೇ ಇತ್ತು. ಸೊ ಒಂದೇ ದಿವಸದ ಮಟ್ಟಿಗೆ ಒಂದೇ ಜಿಲ್ಲೆಗೆ ಅಷ್ಟು ದೊಡ್ಡ ಮಟ್ಟದ ಅನುದಾನವನ್ನು ಕೊಟ್ಟದ್ದು ಅದು ಅಪರೂಪದ ಪ್ರಕರಣವೇ ಆಗಿತ್ತು. ಸೊ ಹಾಗಾಗಿ ಯಡಿಯೂರಪ್ಪ ಅವರಿಗೆ ಭಾರಿ ಸ್ಪಷ್ಟವಾಗಿತ್ತು. ಅಂದರೆ ಅವರಿಗೆ ಹೈಕಮಾಂಡ್ನ ಸೂಚನೆ ಏನಿತ್ತು, ನೀವು ರಾಜೀನಾಮೆ ಕೊಡಬೇಕು ಅನ್ನುವಂಥ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡೇ ಅವರು, ಯಾಕಂತ ಹೇಳಿದ್ರೆ ಮೊನ್ನೆಯ ಗುರುವಾರ ನಡೆದದ್ದು, ಇವತ್ತು ಸೋಮವಾರ, ಮೊನ್ನೆಯ ಗುರುವಾರದ ಕ್ಯಾಬಿನೆಟ್ನಲ್ಲಿ ಅವರಿಗೆ ಗೊತ್ತಿತ್ತು ಇದು ನನ್ನ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ಅಂತ, ಇದು ನನ್ನ ಮುಖ್ಯಮಂತ್ರಿ ಅವಧಿಯ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ಅಂತ. ಸೊ ಹಾಗಾಗಿ ಅನೇಕ ಮಹತ್ವದ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳಿಗೆ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿ ಆ ಕ್ಯಾಬಿನೆಟ್ನಲ್ಲಿ ಅವರು ಡಿಸಿಷನ್ ತೆಕ್ಕೊಂಡಿದ್ದಾರೆ. ಒಮ್ಮೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಸೈನ್ ಆಯಿತು ಅಂತ ಹೇಳಿದ್ರೆ ಆ ಯೋಜನೆಗಳು ಮುಂದುವರಿಯುತ್ತೆ. ಸೊ ಇನ್ನದನ್ನು ಫಾಲೋಅಪ್ ಮಾಡಿದರೆ ಮಾತ್ರ ಆಯಿತು. ಸಂಬಂಧಪಟ್ಟಂಥ MLAಗಳು ಅಥವಾ ಸಂಬಂಧಪಟ್ಟಂಥ ರಾಜಕಾರಣಿಗಳು ಅಥವಾ ಸ್ವತಃ ಯಡಿಯೂರಪ್ಪ ಅವರೇ, ಯಾಕಂದರೆ ನಿವೃತ್ತಿಯಾದ ನಂತರ ಕೂಡ ಅವರಿಗೆ ಅವರದೇ ಆದ ಪ್ರಭಾವ ವಲಯ ಮತ್ತು ಅವರ MLA ಆಗಿ ಅವರು ಮುಂದುವರಿತಾರೆ.
ಅವರು ಶಿಕಾರಿಪುರದ MLA ಆಗಿ ಮುಂದುವರಿತಾರೆ. ಸೊ ಹಾಗಾಗಿ ಅವರ ಯೋಜನೆಗಳನ್ನು, ಅವರ ಕ್ಷೇತ್ರದ ಯೋಜನೆಗಳನ್ನು ಅವರಿಗೆ ಮುಂದುವರಿಸೋದು ಅದೇನು ದೊಡ್ಡ ಕಷ್ಟದ ವಿಚಾರ ಅಲ್ಲ. ಆದರೆ ಯಾವಾಗ ಕ್ಯಾಬಿನೆಟ್ನ ಅನುಮೋದನೆ ದೊಡ್ಡ ವಿಚಾರ ಆಗುವಂಥದ್ದು. ಈಗ ಯಾವುದೇ ರಾಜ್ಯದ ಯಾವುದೇ ತಾಲೂಕಿನ ಅಥವಾ ಯಾವುದೇ ಜಿಲ್ಲೆಗಳ ಯಾವುದೇ ಯೋಜನೆಗಳು ಅದು ಕ್ಯಾಬಿನೆಟ್ನಲ್ಲಿ ಮೂವ್ ಆಗಿ ಕ್ಯಾಬಿನೆಟ್ನಲ್ಲಿ ಸ್ಯಾಂಕ್ಷನ್ ಆದರೆ ಮಾತ್ರ ಅದು ತಕ್ಷಣಕ್ಕೆ ಅದಕ್ಕೆ ಬೇಕಾದಂಥ ಅನುದಾನಗಳು ಬರುತ್ತೆ. ಈ ಕ್ಯಾಬಿನೆಟ್ಗೆ ವಿಷಯ ಪ್ರಸ್ತಾಪ ಆಗದೆ ಹೋದರೆ ಅದು ವಿಳಂಬ ಆಗುತ್ತೆ. ಸೊ ಹಾಗಾಗಿ ಯಡಿಯೂರಪ್ಪ ಅವರು ಮೊನ್ನೆ ಗುರುವಾರ ದಿವಸನೇ ಮಾನಸಿಕವಾಗಿ ಎಲ್ಲಾ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡೇ ಬಂದಿದ್ದರು. ಯಾವಾಗ ದಿಲ್ಲಿಗೆ ಹೋದಾಗ ಅವರಿಗೆ ಅವರ ಹೈಕಮಾಂಡ್ ಅಥವಾ ಅವರ ಉನ್ನತ ನಾಯಕರುಗಳು ಸಂದೇಶ ಕೊಟ್ಟಿದ್ದರು, ನೀವು ಅಧಿಕಾರ ಸ್ಥಾನದಿಂದ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟು ಕೊಡಬೇಕಾಗತ್ತೆ ಅಂತ. ಸೊ ಅದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಬಂದಿದ್ದಂತ ಯಡಿಯೂರಪ್ಪ ಅವರು ಮೊನ್ನೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ, ಗುರುವಾರದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬಾರಿ ಸ್ಪಷ್ಟವಾದಂಥ ನಿರ್ಧಾರವನ್ನೇ ತೆಗೆದುಕೊಂಡಿದ್ದರು. ಅಂದರೆ ಮುಂದಿನ ಅಂದ್ರೆ ಈಗ ಇವತ್ತು ಸೋಮವಾರ, ಇನ್ನು ಮುಂದೆ ಬರುವಂತ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ನಾನು ಮುನ್ನಡೆಸ್ತಾನೋ ಅನ್ನುವಂಥದ್ದು ಅವರಿಗೆ ಅನುಮಾನವಿತ್ತು. ಸೊ ಹಾಗಾಗಿ ಅನೇಕ ಭರ್ಜರಿ ಯೋಜನೆಗಳನ್ನು ಅವರ ತವರು ಜಿಲ್ಲೆಗೆ, ಅವರ ತವರು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಸೊ ಅವರೇನೋ ನನಗೆ ಸಂದೇಶ ಬಂದಿಲ್ಲ, ಕೊನೆಯ ತನಕ ಕಾಯ್ತೇನೆ ಅನ್ನುವಂಥದ್ದು ಹೇಳಿಕೊಂಡದ್ದು ಮಾತ್ರ ಅದು. ಯಾಕಂತ ಹೇಳಿದ್ರೆ ಅವರ ಪಕ್ಷದ ಉನ್ನತ ನಾಯಕರುಗಳು ಈ ದಿನ, ಅಂದರೆ ಈ ದಿವಸಕ್ಕೆ ಯಡಿಯೂರಪ್ಪ ಅವರ ಸರ್ಕಾರ ಬಂದು 2 ವರ್ಷಗಳಾಗತ್ತೆ. ಆ 2 ವರ್ಷದ ಸಮಾವೇಶವನ್ನು ಮಾಡಿಕೊಳ್ಳಿ. ಯಾಕಂತ ಹೇಳಿದ್ರೆ ಒಂದು ವೇಳೆ ಅದಕ್ಕಿಂತ 1 ದಿವಸ ಮೊದಲು ಅಥವಾ ಅದಕ್ಕಿಂತ 2 ದಿವಸ ಮೊದಲೇ ಆದರೂ ಕೂಡ ಯಡಿಯೂರಪ್ಪರನ್ನು ಅಧಿಕಾರ ಸ್ಥಾನದಿಂದ ಇಳಿಸಿದರೆ ಇಡೀ ಬಿಜೆಪಿಯ ಇಮೇಜ್ಗೆ ಒಂದು ಧಕ್ಕೆ ಬರುತ್ತೆ. ಪಕ್ಷ ನಾಳೆ ನಾಡಿದ್ದು 2 ವರ್ಷ ತನ್ನ ಅಧಿಕಾರದ ಈ ಒಂದು ಸಮಾವೇಶವನ್ನು, ಅಧಿಕಾರದ ಸಾಧನೆಯ ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದೆ. ಸೊ ಅಂತ ಸಂದರ್ಭದಲ್ಲಿ ಸಾಧನೆಯ ಸರದಾರನನ್ನೇ ಅಧಿಕಾರದಿಂದ ಇಳಿಸಿ ಬಿಟ್ರಲ್ವೋ ಅನ್ನುವಂಥ ಮಾತು ಜನರ ಬಾಯಲ್ಲಿ ಚಲಾವಣೆ ಆಗುತ್ತೆ. ಜೊತೆಗೆ ಬಿಜೆಪಿಗೆ ಅದು ಉತ್ತರ ಕೊಡ್ಲಿಕ್ಕೆ ಅಸಾಧ್ಯವಾದಂಥ ಅಥವಾ ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಕಷ್ಟವಾಗುವಂಥ ಒಂದು ಇಶ್ಯೂ ಆಗುತ್ತೆ ಅದು. ಯಾಕಂತ ಹೇಳಿದ್ರೆ ಪಕ್ಷ 1 ವರ್ಷವನ್ನು ಪೂರೈಸುವಂಥದ್ದು ಅಧಿಕಾರದಲ್ಲಿ, ಪಕ್ಷ 2 ವರ್ಷವನ್ನು ಪೂರೈಸುವಂಥದ್ದು ಅಥವಾ ಇಡೀ ಅಧಿಕಾರ ಅವಧಿಯನ್ನು ಪೂರೈಸುವಂಥದ್ದು, ಅದು ಎಲ್ಲವೂ ಕೂಡ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡೇಟ್ಗಳು. ಸೊ ಹಾಗಾಗಿ 1ನೇ ವರ್ಷ, 2ನೇ ವರ್ಷ, 3 ಅಥವಾ 5ನೇ ತನಕದ್ದು ಆಯಾ ವರ್ಷದ ಆಚರಣೆ ಇದಲ್ಲ, ಅದನ್ನೊಂದು ದೊಡ್ಡ ಖರ್ಚಿಲ್ಲದೆ ಇಡೀ ಪಕ್ಷಕ್ಕೆ, ಯಾವುದೇ ಪಕ್ಷ ಅದು ಅಧಿಕಾರದಲ್ಲಿದ್ದಾಗ ಕೂಡ ಆ ಪಕ್ಷಕ್ಕೆ ಒಂದು ಬಾರಿ ಸುಲಭವಾಗಿ ಒಂದು ಮೈಲೇಜ್ ಗಿಟ್ಟಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೀವು ಇವತ್ತು ನಿನ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಗೊತ್ತಾಗಬಹುದು, ಪತ್ರಿಕೆಗಳಲ್ಲಿ ಭರಪೂರ ಜಾಹೀರಾತುಗಳೇ ಇದಾವೆ. ಸೊ ಇದು ಎಲ್ಲಾ ಪಕ್ಷಗಳು ಇವಾಗ ಒಂದು 10-15 ವರ್ಷಗಳಿಂದ ಪಾಲಿಸಿಕೊಂಡು ಬಂದಂಥದ್ದೇ. ಪಕ್ಷಕ್ಕೆ ಅಥವಾ ಅಧಿಕಾರಕ್ಕೆ ಬಂದು 1 ವರ್ಷ ಆದ ತಕ್ಷಣ ಸಾಧನೆ ಸಮಾವೇಶ ಮಾಡುವಂಥದ್ದು, 2 ವರ್ಷ ಆದಾಗ ಸಾಧನೆ ಸಮಾವೇಶ ಮಾಡುವಂಥದ್ದು. ಸೊ ಹಾಗಾಗಿ ಎಷ್ಟೊಂದು ಇದರಲ್ಲಿ ಲಾಜಿಕ್ ಇದೆ ಅನ್ನೋದನ್ನು ಗಮನಿಸಿ. ಯಾಕಂತ ಹೇಳಿದ್ರೆ ಬಿಜೆಪಿಗೆ ಕೂಡ ಅಥವಾ ಯಡಿಯೂರಪ್ಪ ಅವರು ಕೂಡ ಬಯಸಿರಬಹುದು, ನಾನು 2 ವರ್ಷವನ್ನು ಪೂರೈಸಿದ ದಿನದ ಬಳಿಕ ನಾನು ಅಧಿಕಾರವನ್ನು ಬಿಟ್ಟುಕೊಡ್ತೇನೆ ಅಂತ. ಸೊ ಯಾವಾಗ ಮೊನ್ನೆ ದಿವಸ ಯಡಿಯೂರಪ್ಪ ಅವರು ಕೇಂದ್ರದ ನಾಯಕರುಗಳನ್ನು ಭೇಟಿಯಾಗಿ ಬಂದರೋ, ಬಹುಶಃ ಅವರು ಹೇಳಿರೋ ಪ್ರಕಾರ ಇಮಿಡಿಯೇಟ್ ಆಗಿ ರಿಸೈನ್ ಕೊಡಬೇಕು ಅನ್ನುವಂಥ ಸಂದೇಶಗಳು ಇತ್ತು. ಆದರೆ 2 ವರ್ಷವನ್ನು ಪೂರೈಸ್ತಾ ಇರುವಂತ ಈ ದಿವಸ ಯಡಿಯೂರಪ್ಪ ಅವರು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಕರ್ನಾಟಕದ ಹಿರಿಯ ಪತ್ರಕರ್ತರಾಗಿರುವಂತಹ ದಿನೇಶ್ ಅಮೀನ್ ಮಟ್ಟು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಯಡಿಯೂರಪ್ಪ ಅವರ ಈ ಒಂದು ರಾಜೀನಾಮೆಯನ್ನು ಯಾವ ರೀತಿಯಾಗಿ ನೀವು ವಿಶ್ಲೇಷಣೆ ಮಾಡ್ತೀರಿ ಅಂತ ಒಂದು, ಜೊತೆಗೆ ನಿನ್ನೆಯ ದಿವಸ ಇಡೀ ಲಿಂಗಾಯತ ಸಮುದಾಯದ ಪ್ರಮುಖ ಸ್ವಾಮೀಜಿಗಳು, ಮಠಾಧೀಶರುಗಳು ಬಹಿರಂಗವಾಗಿ ಸಮಾವೇಶ ಮಾಡಿ ಯಡಿಯೂರಪ್ಪ ಅವರನ್ನು ರಾಜೀನಾಮೆ ಕೊಡಬಾರದು, ಅವರನ್ನೇ ಮುಂದುವರಿಸಬೇಕು ಅಂತ ಮಾಡಿಕೊಂಡು ಬಂದಂತ ಒತ್ತಾಯ ಇದೆ ಅಲ್ವಾ. ಇಡೀ ಒಂದು ಲಿಂಗಾಯತ ಸಮುದಾಯದ ಧ್ವನಿ ಅಥವಾ ಮಠಾಧೀಶರುಗಳ ಧ್ವನಿಯನ್ನು ಬಿಜೆಪಿ ಯಾವ ರೀತಿ ಟ್ಯಾಕಲ್ ಮಾಡಿತ್ತು ಮತ್ತು ಇವತ್ತಿನ ಈ ಒಂದು ರಾಜೀನಾಮೆಯ ವಿಚಾರವನ್ನು ಏನ್ ಹೇಳ್ತೀರಿ ಸರ್? BS ಯಡಿಯೂರಪ್ಪನವರ ರಾಜೀನಾಮೆ ಬಹಳ ನಿರೀಕ್ಷಿತವಾದದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ಒಂದು ಮೂಲದ ಪ್ರಕಾರ ಅವರಿಗೆ ಮುಖ್ಯಮಂತ್ರಿ ಆದಾಗಲೇ ನೀವು 2 ವರ್ಷದ ಅವಧಿಗೆ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಎನ್ನುವುದನ್ನು ಕೆಲವು ಮೂಲಗಳು ಹೇಳ್ತಾ ಇವೆ. ಅದರಿಂದ ಸರಿಯಾಗಿ 2 ವರ್ಷದ ಅವಧಿಗೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ 2 ವರ್ಷದ ಅವಧಿಗೆ ಅವರಿಗೆ ಅವರ ಅಧಿಕಾರಾವಧಿಯನ್ನ
ಮೊದ್ಲೇ ತೀರ್ಮಾನ ಮಾಡಿಬಿಟ್ಟಿದ್ರೆ ಹ್ಮ್ ಇಷ್ಟೆಲ್ಲ ಹಂಗಾಮಗಳು ಯಾಕೆ ನಡೆಯಬೇಕಿತ್ತು ಅನ್ನೋದನ್ನು. ಯಾಕೆಂದ್ರೆ ಅವರ ನಿರ್ಗಮನ ಬಹಳ ಬಹಳ ಪ್ಯಾಥೆಟಿಕ್ ಆಗಿ ಬಹಳ ದುಃಖಕರವಾಗಿ ಇದೆ. ಹೌದು ಯಾಕೆಂದ್ರೆ ಕಳೆದ 2 ವರ್ಷಗಳಿಂದ ಮೊದಲ 1 ತಿಂಗಳು ಹೆಚ್ಚು ಕಡಿಮೆ 1 ರಿಂದ 2 ತಿಂಗಳವರೆಗೆ ಅವರಿಗೆ ಒಂದು ಸರಿಯಾದ ಕ್ಯಾಬಿನೆಟ್ ಅನ್ನು ಮಾಡ್ಲಿಕ್ಕೆ ಹೈಕಮಾಂಡ್ ಬಿಡ್ಲಿಲ್ಲ. ಅದರ ನಂತರ ಮತ್ತೆ ಅವರ ವಿರುದ್ಧ ಅವರದೇ ಸಂಪುಟದ ಸದಸ್ಯರು, ಅವರದೇ ಪಕ್ಷದ ಶಾಸಕರು ಆರೋಪಗಳ ಸುರಿಮಳೆ ಮಾಡ್ತಾ ಇರುವಾಗ, ದೂಷಣೆ ಮಾಡ್ತಾ ಇರುವಾಗ, ಅವರಿಗೆ ಅವಮಾನ ಮಾಡ್ತಾ ಇರುವಾಗ ಅದನ್ನು ಟ್ಯಾಕಲ್ ಮಾಡದೆ ಅವರನ್ನ ಬೇಕಾಬಿಟ್ಟಿ ಮಾತಾಡ್ಲಿಕ್ಕೆ ಬಿಟ್ರು. ಇದರಿಂದ ಬಹುಶಃ ಯಡಿಯೂರಪ್ಪನವರು ಬಹಳ ನೊಂದ್ಕೊಂಡಿರ್ಬೇಕು. ಅವರ ನಿರ್ಗಮನ ಒಬ್ಬ ಮುಖ್ಯಮಂತ್ರಿಯನ್ನ ಕೆಲವು ಅವಧಿಗೆ ನಂತರ ರಾಜೀನಾಮೆ ಕೊಡಿಸುವುದು ಇದೆಲ್ಲ ಸಂಪ್ರದಾಯ ಎಲ್ಲಾ ಕಡೆ ನಡೆದಿದೆ. ಆದ್ರೆ ಒಬ್ಬ ಮನುಷ್ಯನನ್ನ ಇಷ್ಟೊಂದು ಅವಮಾನ ಮಾಡಿ ಅವರನ್ನು ಅವರ ಪಕ್ಷದ ಶಾಸಕರಿಂದಲೇ ಅವರ ವಿರುದ್ಧ ಮಾತಾಡಿಸಿ ಅವರನ್ನು ಈ ರೀತಿ ಒಬ್ಬ ಹಿರಿಯ ರಾಜಕಾರಣಿಯನ್ನ ಅವರ ಕೊನೆಯ ದಿನಗಳಲ್ಲಿ ನಡೆಸಿಕೊಂಡ ರೀತಿ ಇದೆಯಲ್ಲ, ಇದು ಸರಿಯಾದದಲ್ಲ. ಒಂದು. ಎರಡನೇದಾಗಿ, ಈಗ ರಾಜೀನಾಮೆ ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಸೋತಾಗ ಒಬ್ಬ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾನೆ, ಯಾಕಂದ್ರೆ ಅವನಿಗೆ ಬಹುಮತ ಇರುವುದಿಲ್ಲ. ಆದ್ರೆ ಈ ಪಕ್ಷಕ್ಕೆ ಬಹುಮತ ಇದೆ, ಆದ್ರೆ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನಂದ್ರೆ ಮುಖ್ಯಮಂತ್ರಿಯವರು ರಾಜೀನಾಮೆಯನ್ನು ಯಾಕೆ ಕೊಟ್ರು ಎನ್ನುವ ಕಾರಣವನ್ನು ಅವ್ರ ಜನರಿಗೆ ತಿಳಿಸ್ಬೇಕಾಗುತ್ತೆ. ಯಾಕೆ ಕೊಟ್ರು? ಅವರಿಗೆ 75 ವರ್ಷದ ಇವರು ಈಗ ಕಾರಣ ಹೇಳ್ತಾ ಇರೋದು 75 ವರ್ಷದ ನಂತರ ಯಾರಿಗೂ ನಾವು ಅಧಿಕಾರ ಕೊಟ್ಟಿಲ್ಲ ಅಂತ. ಅವರು ಮುಖ್ಯಮಂತ್ರಿ ಆಗುವಾಗಲೇ ಅವರು 76ನೇ ವರ್ಷದಲ್ಲಿ ಇದ್ರು. ಅದು ಗೊತ್ತಿದ್ದು ಅವರನ್ನು ಮುಖ್ಯಮಂತ್ರಿ ಮಾಡ್ತೀರಿ, ಈಗ ತೆಗೆಯುವಾಗ ಆ ನೆಪ ಹೇಳ್ತೀರಿ, ಆ ನೆಪ ಸುಳ್ಳು. ಅದರಿಂದ ಬೇರೆ ಯಾರು ಕಾರಣ ಇರಬೇಕು. ನಮಗೆಲ್ಲ ನಮಗ್ ಕಂಡ ಹಾಗೆ ಈ ಸರ್ಕಾರ ಬಹಳ ಭ್ರಷ್ಟವಾದ ಸರ್ಕಾರ ಎನ್ನುವುದನ್ನು ವಿರೋಧ ಪಕ್ಷಕ್ಕೂ ಮಾತ್ರ ಅಲ್ಲ, ಜನಸಾಮಾನ್ಯರ ಅನುಭವಕ್ಕೂ ಬಂದಿದೆ. ಅದರಿಂದ ಭ್ರಷ್ಟಾಚಾರದ ಕಾರಣಕ್ಕೆ, ಯಾಕೆಂದ್ರೆ ಅವರ ಮೇಲೆ, ಅವರ ಮಕ್ಕಳ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದೆ. ಇವರ ರಾಜೀನಾಮೆಯಿಂದ ಹೈಕಮಾಂಡ್, ಅವರ ಪಕ್ಷದ ಹೈಕಮಾಂಡ್ ಭ್ರಷ್ಟಾಚಾರದ ಸರ್ಕಾರ ಎನ್ನುವುದನ್ನ ಸಮರ್ಥನೆ ಮಾಡಿದೆ ಎನ್ನುವುದನ್ನು ಜನರಿಗೆ ಅವರು ಹೇಳ್ಬೇಕಾಗುತ್ತೆ. ಅದಕ್ಕಾಗಿ ಸರಿಯಾದ ಕಾರಣವನ್ನು ಕೊಡ್ಬೇಕಾಗಿತ್ತು. ವಯಸ್ಸು ಒಂದೇ ಕಾರಣನ ಅಲ್ಲ, ಅವರ ಕಾರ್ಯ ವೈಫಲ್ಯ ಕಾರಣನ, ಅವರ ಭ್ರಷ್ಟಾಚಾರ ಕಾರಣನ ಎನ್ನುವುದನ್ನ ಅವ್ರ ಜನರಿಗೆ ತಿಳಿಸ್ಬೇಕಾಗುತ್ತೆ. ಮೂರನೇದಾಗಿ, ನೀವು ಲಿಂಗಾಯತರ ಇಶ್ಯೂಸ್ ಅನ್ನ ನೀವು ಕೇಳಿದ್ರೆ ಇದೊಂದು ಬಹಳ ಖೇದಕರವಾದ ಬೆಳವಣಿಗೆ. ಅದನ್ನ ಯಡಿಯೂರಪ್ಪನವರೇ ಪ್ರಾರಂಭ ಮಾಡಿದ್ರು. ಅವರೀಗ ಅವರ ವಿದಾಯದ ಭಾಷಣದಲ್ಲಿ ಹೇಳ್ತಾ ಇದ್ರು, ನಾನು ಹೇಗೆ ಸೈಕಲ್ ಓಡ್ಕೊಂಡು ಬಂದು ಈ ಪಕ್ಷವನ್ನ ಕಟ್ಟಿದೆ, ಅದರ ನಂತರ ಮುಖ್ಯಮಂತ್ರಿ ಆದೆ ಅಂತ. ಆದ್ರೆ ಆ ದಿನಗಳಲ್ಲಿ ಅವರು ಯಾವತ್ತು ಅವರ ಜಾತಿಯನ್ನ ತನ್ನ ರಾಜಕಾರಣಕ್ಕೆ ಬಳಸ್ಕೊಳ್ಳಿಲ್ಲ ಅವರು. ಆದ್ರೆ ಮುಖ್ಯಮಂತ್ರಿ ಆದ ನಂತರ ಇದ್ದಕ್ಕಿದ್ದಾಗೆ ಜಾತಿಯ ಬಲ ಇಲ್ಲದಿದ್ದರೆ ನಾನು ರಾಜಕೀಯದಲ್ಲಿ ನನಗೆ ಅಸ್ತಿತ್ವವೇ ಇಲ್ವಾ ಎನ್ನುವ ಪರಿಸ್ಥಿತಿಗೆ ಯಾಕೆ ಅವರು ಹೋದ್ರು ಎನ್ನುವುದು ಬಹಳ ನಿಗೂಢವಾದದ್ದು. ಅದರಿಂದ ಇವತ್ತು ಈ ಎಲ್ಲ ಲಿಂಗಾಯತ ಸ್ವಾಮೀಜಿಗಳು ಕೊನೆ ದಿನಗಳಲ್ಲಿ ಯಡಿಯೂರಪ್ಪನವರ ಬೆಂಬಲಕ್ಕೆ ನಿಂತರೂ ಕೂಡ ಆ ಪಕ್ಷ ಅದನ್ನ ಲಕ್ಷ್ಯ ಮಾಡದೆ ಅವರ ರಾಜೀನಾಮೆ ತಗೊಳ್ತಾ ಅಂದ್ರೆ ಇದು ಕೇವಲ ಯಡಿಯೂರಪ್ಪನವರಿಗೆ ಮಾಡಿರೋ ಅವಮಾನ ಅಲ್ಲ, ಇದು ಇಡೀ ಲಿಂಗಾಯತ ಸಮುದಾಯ ಅವರ ಪಾಡಿಗೆ ಅವರಾಗಿ ಇದ್ರೆ ಈ ಪ್ರಶ್ನೆ ಬರ್ತಾ ಇರ್ಲಿಲ್ಲ. ಆದ್ರೆ ಈ ಲಿಂಗಾಯತ ಸ್ವಾಮೀಜಿಗಳು ನಾವು 17% ಇರುವ ಲಿಂಗಾಯತರನ್ನು ಪ್ರತಿನಿಧಿಸುತ್ತೇವೆ ಅಂತ ಹೇಳಿಕೊಳ್ತಾ ಇರುವ 100 ಸ್ವಾಮೀಜಿಗಳು ಸಾರ್ವಜನಿಕವಾಗಿ ಬಂದು ಯಡಿಯೂರಪ್ಪನವರಿಗೆ ಬೆಂಬಲವನ್ನು ಸೂಚಿಸಿ ಪರೋಕ್ಷವಾಗಿ ಹೈಕಮಾಂಡ್ಗೆ ಬೆದರಿಕೆ ಹಾಕಿ ಇದೆಲ್ಲದರ ನಂತರನೂ ಕೂಡ ಹೈಕಮಾಂಡ್ ಅವರಿಗೆ ಯಾವ ಬೆಲೆಯನ್ನು ಕೊಡದೆ ಅವರನ್ನು ಚೇಂಜ್ ಮಾಡಿದೆ. ಅದರಿಂದ ಈಗ ಇಂಟ್ರೆಸ್ಟಿಂಗ್ ಆಗಿರೋದು ಏನಂದ್ರೆ, ಈಗ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಎನ್ನುವುದನ್ನು. ಈಗ ಲಿಂಗಾಯತ ಸಮುದಾಯವನ್ನ ಅವರ ಆಕ್ರೋಶವನ್ನ ಶಮನ ಮಾಡ್ಲಿಕ್ಕೆ ಲಿಂಗಾಯತರಲ್ಲಿ ಒಬ್ಬರನ್ನು ಮುಖ್ಯಮಂತ್ರಿ ಮಾಡ್ತಾರ, ಅಲ್ಲ ಲಿಂಗಾಯತೇತರ ಮುಖ್ಯಮಂತ್ರಿಗಳನ್ನು ಮಾಡ್ತಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಇದೆ. ಪ್ರಶ್ನೆ ಯಾಕೆ ಇದೆ ಅಂದ್ರೆ, ಯಡಿಯೂರಪ್ಪನವರ ರಾಜಕೀಯ ಹೆಚ್ಚು ಕಡಿಮೆ ಇದು ಮುಕ್ತಾಯದ ಹಂತದಲ್ಲಿದೆ. ಆದ್ರೆ ಅವರ ಮಕ್ಕಳು ಇನ್ನೂ ರಾಜಕೀಯವಾಗಿ ಸಕ್ರಿಯರಾಗಿದ್ದಾರೆ. ಅವರೊಬ್ಬ ತಂದೆಯಾಗಿ ಮಕ್ಕಳ ರಾಜಕೀಯದ ಬಗ್ಗೆ ಅವರು ಒಲವು ಇಟ್ಕೊಂಡ್ರೆ ತಪ್ಪಲ್ಲ. ಆದ್ರೆ ಅದನ್ನ ಹೈಕಮಾಂಡ್ ಒಪ್ಕೊಂಡು ಅವರ ಮಾತಿನಂತೆ ಒಬ್ಬ ಲಿಂಗಾಯತೇತರ ಒಬ್ಬ ನಾಯಕನನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದು ಕುತೂಹಲ ಇದೆ. ನಮಗೆ ತಿಳಿದು ಬಂದಿರುವ ಕೆಲವು ಮೂಲಗಳ ಪ್ರಕಾರ ಯಡಿಯೂರಪ್ಪನವರು ಲಿಂಗಾಯತರ ಮುಖ್ಯಮಂತ್ರಿಗಳನ್ನಾಗಿ ಮಾಡುವುದಕ್ಕೆ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇದು ಲಿಂಗಾಯತೇತರ ಮುಖ್ಯಮಂತ್ರಿ ಮಾಡೋದಕ್ಕೆ ವಿರೋಧ ಇದೆ ಅಂತ ಹೇಳ್ತಾರೆ, ಲಿಂಗಾಯತರನ್ನು ಮಾಡೋದಕ್ಕೆ ವಿರೋಧ ಇದೆ. ಯಾಕೆಂದ್ರೆ ಲಿಂಗಾಯತರನ್ನು ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡಿದ್ರೆ
ಇವರ ಮಕ್ಕಳನ್ನ ಉಪಮುಖ್ಯಮಂತ್ರಿಯಾಗಿ ಏನೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಇನ್ನೊಬ್ಬ ಲಿಂಗಾಯತ ಬಂದ್ರೆ ಲಿಂಗಾಯತ ನಾಯಕತ್ವವನ್ನ ಅವನು ಟೇಕ್ ಓವರ್ ಮಾಡ್ತಾನೆ. ಆ ನಾಯಕತ್ವ ಯಡಿಯೂರಪ್ಪನವರ ಕುಟುಂಬದ ಕೈಯಿಂದ ಅದು ಹೊರಟು ಹೋಗುತ್ತೆ ಎನ್ನುವ ಭಯ ಅವರನ್ನು ಕಾಡ್ತಾ ಇದೆ, ಕಾಣ್ಬೇಕು. ಅದರಿಂದ ಈಗ ಹೈಕಮಾಂಡ್ ಮುಂದೆ ಇರುವ ಬಹಳ ದೊಡ್ಡ ಚಾಲೆಂಜ್ ಏನಂದ್ರೆ ಯಡಿಯೂರಪ್ಪನವರ ಅಭಿಪ್ರಾಯವನ್ನು ಧಿಕ್ಕರಿಸಿ, ಅಂದ್ರೆ ನೀವು ಲಿಂಗಾಯತರನ್ನು ಮಾಡಬಾರದು ಎನ್ನುವ ಅಭಿಪ್ರಾಯವನ್ನು ಧಿಕ್ಕರಿಸಿ ಲಿಂಗಾಯತೇತರ ಮುಖ್ಯಮಂತ್ರಿಯನ್ನ ಏನಾದ್ರು ಮಾಡಿದ್ರೆ ಅದಕ್ಕೆ ಯಡಿಯೂರಪ್ಪನವರ ಪ್ರತಿಕ್ರಿಯೆ ಏನಿರುತ್ತೆ ಮತ್ತು ಅದರ ರಾಜಕೀಯ ಪರಿಣಾಮಗಳೇನಾಗಬಹುದು ಎನ್ನುವುದು ಕುತೂಹಲ ಇದೆ. ಅದರಿಂದ ಈಗ ಇದು ಬಹಳ ನಿರೀಕ್ಷಿತವಾದದ್ದು, ಯಡಿಯೂರಪ್ಪನವರನ್ನ ರಾಜೀನಾಮೆ ಕೊಡಿಸಿದ್ದು. ಈಗ ಅದಕ್ಕಿಂತಲೂ ಬಹಳ ಕುತೂಹಲಕರ ಸಂಗತಿ ಏನಂದ್ರೆ ಮುಂದಿನ ಮುಖ್ಯಮಂತ್ರಿ ಯಾರನ್ನಾಗಿ ಮಾಡ್ತಾರೆ ಅಂತ. ಅದು ಒಕ್ಕಲಿಗರನ್ನು ಮಾಡ್ತಾರ, ಲಿಂಗಾಯತರನ್ನು ಮಾಡ್ತಾರ, ಬ್ರಾಹ್ಮಣರನ್ನು ಮಾಡ್ತಾರ, OBCಗಳನ್ನು ಮಾಡ್ತಾರ, ಅಲ್ಲ ದಲಿತರನ್ನು ಮಾಡ್ತಾರ ಅಂತ. ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳಿದ್ರು. ಭಾರತೀಯ ಜನತಾ ಪಕ್ಷ ಉಳಿದ ಪಕ್ಷಗಳಿಗಿಂತ ಜಾತಿ ರಾಜಕಾರಣದಲ್ಲಿ ಮಾಡೋದ್ರಲ್ಲಿ ಏನು ಹಿಂದೆ ಬಿದ್ದಿಲ್ಲ. ಜಾತಿ ರಾಜಕಾರಣನೇ ಅವರ ರಾಜಕಾರಣದ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನೋ ಒಂದು ಹೆಸರು ಇಟ್ಕೊಂಡು ಅದನ್ನೇ ಮಾಡ್ತಾ ಇರೋದು ಅವರು. ಅದರಿಂದ ಅದರ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಈಗ ಏನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿನ್ನೆ ದಿವಸ ಲಿಂಗಾಯತ ಮಠಾಧೀಶರುಗಳೆಲ್ಲ ಬೀದಿಗೆ ಬಂದಿರುವುದರಿಂದ ಬಹುಶಃ ಅವರನ್ನು ಮತ್ತು ಸಮುದಾಯವನ್ನು, ನೀವು ಹೇಳಿದಾಗೆ 17% ಜನ ಇದ್ದಾರೆ, ಆ ಸಮುದಾಯವನ್ನು ಏನು ಸಮಾಧಾನಪಡಿಸುವ ಸಲುವಾಗಿ ಮತ್ತೊಬ್ಬ ಲಿಂಗಾಯತ ಸಮುದಾಯದವರನ್ನೇ ಮುಖ್ಯಮಂತ್ರಿ ಮಾಡುವ ಸಾಧ್ಯತೆಗಳು ಇರ್ಲಿಕ್ಕಿಲ್ವಾ? ಅಲ್ಲ, ಅದು ಇದೆ. ಅದು ಏನಂದ್ರೆ ಅದಕ್ಕಾಗಿಯೇ ಈ ಪದಚ್ಯುತಿಯಿಂದ ಅತೃಪ್ತಿ ಹೊಂದಿರುವ, ಅಸಮಾಧಾನಗೊಂಡಿರುವ ಲಿಂಗಾಯತ ಸಮುದಾಯವನ್ನ ಮ್ಯಾನೇಜ್ ಮಾಡುವಂತ ಒಬ್ಬ ಲಿಂಗಾಯತ ಲೀಡರ್ಗಾಗಿ ಅವರು ಹುಡುಕಾಡ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಅದ್ರ ಜೊತೆಗೆ ಈಗ ರೇಸ್ ನಲ್ಲಿರುವ ಬಹಳಷ್ಟು ಲಿಂಗಾಯತ ಅಭ್ಯರ್ಥಿಗಳು ಯಡಿಯೂರಪ್ಪನವರಿಗೆ ಬಹಳ ಆತ್ಮೀಯರಲ್ಲ. ಉದಾಹರಣೆಗೆ ಯತ್ನಾಳ್ ಆಗ್ಲಿ, ನಿರಾಣಿ ಆಗ್ಲಿ, ಇವರು ಯಾರು ಕೂಡ ಅವರಿಗೆ ಆತ್ಮರಾಗ್ಲಿ. ಅವರಲ್ಲಿ ಒಂದೇ ಒಂದು ಎಕ್ಸೆಪ್ಷನ್ ಏನಂದ್ರೆ ಬಸವರಾಜ ಬೊಮ್ಮಾಯಿ. ಬಸವರಾಜ ಬೊಮ್ಮಾಯಿ ಇಲ್ಲಿಯವರೆಗೆ ಯಡಿಯೂರಪ್ಪನವರಿಗೆ ನಿಷ್ಠರಾಗಿ ಉಳಿದವರು. ಅದರಿಂದ ಆಮೇಲೆ ಲಿಂಗಾಯತ ಸ್ವಾಮೀಜಿಗಳನ್ನು ಅವರು ಹ್ಯಾಂಡಲ್ ಮಾಡುವಷ್ಟು ಅವರ ಹತ್ರ ಚಾಕಚಕ್ಯತೆ ಇದೆ ಅಂತ ನನಗೆ ಅನಿಸ್ತೇವೆ. ಮಾಜಿ ಮುಖ್ಯಮಂತ್ರಿಗಳ ಮಗ, ಅವರ ಇಡೀ ಕುಟುಂಬ ರಾಜಕಾರಣದಲ್ಲಿತ್ತು. ಉಳಿದವರ ತರ ಒಂದು ತಲೆಮಾರಿನ ರಾಜಕಾರಣಿ ಅಲ್ಲ ಅವರು, ಒಂದು ಕುಟುಂಬದ ಅವರ ಹಿಂದಿನ ತಲೆಮಾರು ಅಂದ್ರೆ ಅಪ್ಪ ಕೂಡ ಇದ್ದುದರಿಂದ ಅವರಿಗೆ ಆ ಸಮುದಾಯದ ಮೇಲೆ ಒಂದಷ್ಟು ಪ್ರಭಾವ ಇದೆ. ಆದ್ರೆ ಬಸವರಾಜ ಬೊಮ್ಮಾಯಿ ಆ ರೀತಿಯಲ್ಲಿ ನೋಡಿದ್ರೆ ಅವರು ಲಿಂಗಾಯತ ಅಭ್ಯರ್ಥಿಯನ್ನೇ ಮಾಡಿದ್ರೆ ಅವರು ಸೂಕ್ತ ಅಭ್ಯರ್ಥಿಯಾಗಿ ನಮಗೆ ಕಾಣಿಸ್ತಾರೆ ಹೊರನೋಟಕ್ಕೆ. ಆಂತರಿಕ ವಿಚಾರಗಳೇನೋ ಇದೆ ಗೊತ್ತಿಲ್ಲ. ಈಗ ಅವರ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಂದ್ರೆ ಅವರು ಸಂಘ ಪರಿವಾರಕ್ಕೆ ಸೇರಿದವರಲ್ಲ ಎನ್ನುವುದು. ಅವರು ಜನತಾದಳದಿಂದ ಅವರು ಸೋಷಿಯಲಿಸ್ಟ್ ಪಾರ್ಟಿಯಲ್ಲಿದ್ದವರು. ಅವರು ಯಾವತ್ತು ಬಿಜೆಪಿ ಜೊತೆ ಅವರ ಸಂಪರ್ಕ ಇರಲಿಲ್ಲ. ಇತ್ತೀಚೆಗೆ ಅವರು ಬಿಜೆಪಿ ಸೇರಿದ ಮೇಲೆ ಆ ಪಕ್ಷದ ಮತ್ತು ಸಂಘ ಪರಿವಾರದ ಸಂಪರ್ಕಕ್ಕೆ ಬಂದವರು. ಅದು ಒಂದು ಅವರ ಮೈನಸ್ ಪಾಯಿಂಟ್. ಇದ್ರೆ ಅನುಭವದಲ್ಲಿ ಮತ್ತು ಅವರು ಒಂದು ಸಾಗರ ಕಮ್ಯುನಿಟಿಗೆ, ಲಿಂಗಾಯತರ ಸಬ್ ಸೆಕ್ಟರ್ ಸಾಗರ ಕಮ್ಯುನಿಟಿಗೆ ಸೇರಿದವರು. ಅದು ಕೂಡ ಪಂಚಮಸಾಲಿ ಸೆಕ್ಟ್ ತರ ಬಹಳ ದೊಡ್ಡ ಫಾಲೋಯಿಂಗ್ ಇದ್ದ ಒಂದು ಸೆಕ್ಟ್. ಅದರಿಂದ ಆ ದೃಷ್ಟಿಯಿಂದ ಬಸವರಾಜ ಬೊಮ್ಮಾಯಿ ಅವರು ಲಿಂಗಾಯತ ಅಭ್ಯರ್ಥಿಯನ್ನು ಮಾಡಿದ್ರೆ ಅವರು ಸೂಕ್ತ ವ್ಯಕ್ತಿ ಅಂತ ನಮಗೆ ಅನಿಸುತ್ತೆ ಹೊರನೋಟಕ್ಕೆ. ಆದ್ರೆ ಸಂಘ ಪರಿವಾರ ಯಾವ ರೀತಿ ಯೋಚನೆ ಮಾಡುತ್ತೆ ಎನ್ನುವುದನ್ನು ಕಾದು ನೋಡ್ಬೇಕಾಗುತ್ತೆ. ಸರ್ ಈ ನಡುವೆ ಈಗ ಮೊನ್ನೆ ದಿವಸ ಬಿಡುಗಡೆ ಆದಂತ ಒಂದು ಏನು ನಕಲಿ ಅಂತ ಹೇಳಲಾದ ಆಡಿಯೋ ಇತ್ತಲ್ಲ, ನಕಲಿ ನಳಿನ್ ಕುಮಾರ್ ಕಟೀಲ್ ಅವರದು ಧ್ವನಿಯಲ್ಲಿದ್ದಂತ ಆಡಿಯೋ, ಆ ಆಡಿಯೋದಲ್ಲಿದ್ದಂತ ಒಂದು ವಿಚಾರ ಈಗ ಸ್ಪಷ್ಟ ಏನು ಆಯ್ತು. ಅದರಲ್ಲಿ ಏನೋ ಮುಖ್ಯಮಂತ್ರಿಯನ್ನು ನಾವು ಕೆಳಗಿಳಿಸ್ತೇವೆ ಅಂತ. ಸೊ ಅದರಲ್ಲೇ ಇದ್ದಂತ ಇನ್ನೊಂದು ವಿಚಾರ, ಶೆಟ್ಟರ್ ಮತ್ತು ಈಶ್ವರಪ್ಪ ಅವರನ್ನು ಮತ್ತು ಅವರ ಟೀಮ್ ಅನ್ನು ಕೂಡ ಬದಿಗೆ ಸರಿಸ್ತೇವೆ ಅಂತ, ಎಲ್ಲ ಹೊಸ ಟೀಮ್ ಕಟ್ತೇವೆ ಅಂತ. ಮತ್ತೆ ಮುಖ್ಯಮಂತ್ರಿ ಆಗೋರು ಏನು ಡೆಲ್ಲಿಯಿಂದ ನಿರ್ಧಾರ ಆಗುತ್ತೆ ಅಥವಾ ಡೆಲ್ಲಿಯಿಂದ ಬರ್ತಾರೆ ಅಂತ. ಈಗ ಆಡಿಯೋ ನಕಲಿಯೇ ಆಗಿದ್ದರೂ ಕೂಡ ಅದು ಹೇಳಿದ್ದ ಸಂದೇಶಗಳು ಒಂದು ಹಂತದಲ್ಲಿ ಈಗ ಏನು ಅಸಲಿ ಆಗ್ತಾ ಬರ್ತಾ ಉಂಟು, ನಿಜ ಆಗ್ತಾ ಬರ್ತಾ ಉಂಟು. ಅದೇ ರಾಜೀನಾಮೆ ಕೊಡುದು ಅದು ಈಗಾಗಲೇ ನಿರೀಕ್ಷಿತವಾದುದು. ಅವರು ಇನ್ನೂ 2 ವಿಚಾರ ಹೇಳಿದ್ದಾರೆ ನಿಮ್ಮ ಅದರ ಪ್ರಕಾರ. ನಾನು ತಮಾಷೆಗೆ ಹೇಳ್ತಾ ಇದ್ದೇನೆ, ಆದ್ರೆ ನನಗೆ ಅದೇನು ನಕಲಿ ಅಂತ ಏನು ಅನ್ಸೋದಿಲ್ಲ. ರಮಣಾತ್ರಯಗಳು ಹೇಳಿದಾಗೆ ಎಲ್ಲವನ್ನೂ ನಕಲಿ ಮಾಡ್ಬೋದು, ಮನುಷ್ಯ ನಗುದನ್ನು ನಕಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಯಾಕೆ
ಅದರಿಂದ ನಳಿನ್ ಕುಮಾರ್ ಕಟೀಲ್ ಅವರ ವಾಯ್ಸೇ ಇರ್ಬೋದು. ಅವ್ರು ಅದನ್ನ ಧೈರ್ಯದಿಂದ ಹೇಳ್ಬೇಕಪ್ಪ, ಏನ್ ಅದ್ರಲ್ಲಿ ಸಮಸ್ಯೆ ಏನಿಲ್ಲ. ಅದೆಲ್ಲ ನಕಲಿ ಅಂತ ತಿಳ್ಕೊಳ್ಳುವ. ಆ ಸಂದೇಶದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಅದ್ರಲ್ಲಿ 2 ವಿಚಾರ ಹೇಳಿದ್ದಾರೆ. ಒಂದು, ಡೆಲ್ಲಿಯಿಂದಲೇ ಒಬ್ಬರನ್ನ ಇಲ್ಲಿ ಕಳಿಸ್ತೇವೆ ಅಂತ. ಡೆಲ್ಲಿಯಿಂದ ಕಳಿಸುದಿದ್ರೆ ಪ್ರಹ್ಲಾದ್ ಜೋಶಿ ಹೆಸರು ಫೋರ್ ಫ್ರಂಟ್ ಅಲ್ಲಿ ಇದೆ, ಉಳಿದವರು ಇದ್ದಾರೆ, ಆದ್ರೆ ಅವ್ರ ಪ್ರೋ ಫ್ರಂಟ್ ಅಲ್ಲಿ ಇದೆ. ಇನ್ನೊಬ್ರು ಲಿಂಗಾಯತರನ್ನು ಮಾಡಿದ್ರೆ ಇನ್ನೊಬ್ರು ಶಿವಕುಮಾರ್ ಉದಾಸಿ ಇದ್ದಾರೆ. ಅದರ ನಂತರ ಈಗಾಗಲೇ 25 ಮಂದಿ ಅವರ ಎಂಪಿಗಳಿದ್ದಾರಿಂದ ಬೇರೆ ಬೇರೆ ಜಾತಿಯವರು ಕೂಡ ಇರುವುದರಿಂದ, ಉದಾಹರಣೆಗೆ ನಾರಾಯಣ ಸ್ವಾಮಿ ಇದ್ದಾರೆ, ದಲಿತರು ಇದ್ದಾರೆ. ಅದರಿಂದ ಯಾರು ಬರ್ತಾರೆ ಅನ್ನೋದು ಒಂದು ಸರ್ಪ್ರೈಸ್ ಇರ್ಬೋದು. ಅದರಿಂದ ಆ ಮಟ್ಟಿಗೆ ಅದು ನಿಜ ಆಗಿದೆ, ಅದು ನಿಜ ಆಗ್ಲೂಬಹುದು. ಸಾಮಾನ್ಯವಾಗಿ ಡೆಲ್ಲಿಯಿಂದ ಕಳಿಸುವ ಯೋಚನೆ ಇರ್ಬೋದು ಅವ್ರಿಗೆ. ಇದ್ರೆ ಈ 3-4 ಹೆಸರುಗಳಲ್ಲಿ ಯಾವ್ದಾದ್ರು ಒಂದು ಆಗ್ಬೋದು, ಹೇಳ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅವರು ನಕಲಿ ಅಂತ ಹೇಳಿದರೆ, ಒಂದು ರೂಮರ್ ಪ್ರಕಾರ ರಾಜ್ಯ ಬಿಜೆಪಿ ಅಧ್ಯಕ್ಷರು ಬದಲಾಗ್ತಾರೆ ಎನ್ನುವುದು ಕೂಡ ಇದೆ. ಅವರು ಹೇಳಿದ್ದಾರೆ ಎರೆಗ್ಲ ಪೊಡಚಿ ಇದೆಲ್ಲ ಚೇಂಜ್ ಆಗುದಿಲ್ಲ ಅಂತ, ನಕಲಿ ಅಡಿ ಅಂತ ತಿಳ್ಕೊಂಡ್ರು. ಆದ್ರಿಂದ ಯಾಕೆಂದ್ರೆ ಈಗ ಹೊಸ ಮುಖ್ಯಮಂತ್ರಿ ಬಂದಾಗ ಇಡೀ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕಾಗುತ್ತೆ. ಆಗ ಪುನರ್ರಚನೆ ಮಾಡಿದಾಗ ಕೆಲವರು ಕಳ್ಕೊಳ್ತಾರೆ. ಈಗ ಈ ಒಂದು ವಿಚಾರ, ಇನ್ನೊಂದು ವಿಚಾರ ನೀವು ಏನು ಪ್ರಸ್ತಾಪ ಮಾಡಿದಿರಿ ಈಶ್ವರಪ್ಪ ಮತ್ತು ಶೆಟ್ಟರ್ ಬಗ್ಗೆ, ಅದು ನಿಜ ಇದ್ರೂ ಇರಬಹುದು. ಯಾಕೆಂದ್ರೆ ಬಹಳಷ್ಟು ಹಿರಿಯರನ್ನ ಸಂಪುಟದಿಂದ ಕೈ ಬಿಟ್ಟು ಅವರಿಗೆ ಒಂದು ಆನರೇಬಲ್ ಎಕ್ಸಿಟ್ ಕೊಡ್ಬೇಕೇನೋ ಒಂದು ಯೋಚನೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಇದೆ ಅಂತ ನನಗೂ ಬಹಳ ಮಂದಿ ಹೇಳ್ತಾ ಇದ್ದಾರೆ. ಅವ್ರಿಬ್ರು ಹೆಸರು ಮಾತ್ರ ಅಲ್ಲ, ಬಹಳ ಮಂದಿ ಹಿರಿಯರು ಬರ್ತಾರೆ. ಉದಾಹರಣೆಗೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಹಿಂದೆ ಇತ್ತಂತೆ ಅದರಲ್ಲಿ. ಅದರಿಂದ ಯಾರ್ಯಾರನ್ನು ಅವರ ಆಸೆ ತೀರಿಸಲಿಕ್ಕೋಸ್ಕರ ಸಚಿವರು ಅದು ಮಾಡಿ ಮುಂದಿನ ಚುನಾವಣೆ ವೇಳೆಗೆ ಅವರಿಗೆಲ್ಲ ಒಂದು ಆನರೇಬಲ್ ಎಕ್ಸಿಟ್ ಕೊಟ್ಟು ಹೊಸ ತಲೆಮಾರಿನ ನಾಯಕರನ್ನ ಪಕ್ಷದೊಳಗೆ ಅವರಿಗೆ ಅವಕಾಶ ಕೊಡ್ಬೇಕಂತ ಒಂದು ಯೋಜನೆ ಸಂಘ ಪರಿವಾರ ಮತ್ತು ಪಕ್ಷದೊಳಗೆ ಇದೆ ಅಂತ ಅದನ್ನ ಬಲ್ಲವರು ಹೇಳ್ತಾ ಇದ್ದಾರೆ. ಅದರಿಂದ ಆ ಪಾರ್ಟ್ ನಿಜ ಇರ್ಬೋದು. ಇಲ್ಲದಿದ್ರೆ ಆ 2 ಸಂದೇಶಗಳು ನಿಜ ಆಗ್ಬೋದು, ಡೆಲ್ಲಿಯಿಂದ ಬರುದು ಮತ್ತು ಹಿರಿಯರನ್ನ ಮನೆಗೆ ಕಳಿಸುದು. ಯಾಕೆಂದ್ರೆ ಅದರ ಮೂಲಕ ಒಂದು ಸಾಂತ್ವನ ಮಾಡಿದಾಗುತ್ತೆ. ಅವರೊಬ್ಬರನ್ನು ಮಾತ್ರ ರಾಜೀನಾಮೆ ತಗೊಳ್ಳೋದಲ್ಲ, ಅವರ ಹೆಚ್ಚು ಕಡಿಮೆ ಅವರ ಆಜುಬಾಜು ವಯಸ್ಸಿನಲ್ಲಿರುವ ಈಶ್ವರಪ್ಪ, ಶೆಟ್ಟರ್ ಅವರು ಹಿರಿಯರ ಸ್ಥಾನಕ್ಕೆ ಬಂದು ಬಿಟ್ಟಿದ್ದಾರೆ. ಅವರನ್ನು ಕೂಡ ಸಂಪುಟದಿಂದ ಕೈ ಬಿಟ್ಟು ಇವರನ್ನ ಒಂದು ಸ್ವಲ್ಪ ತೃಪ್ತಿಗೊಳಿಸುವ ಒಂದು ಪ್ಲಾನ್ ಇದ್ರೂ ಇರಬಹುದು. ಸಿಟಿ ರವಿಯ ಹೆಸರು ನೀವು ಮರೆತು ಬಿಟ್ರಿ, ಅವರು ಕೂಡ ಡೆಲ್ಲಿಯಲ್ಲಿ ಹೋಗಿ ಕೂತ್ಕೊಂಡಿದ್ದಾರಲ್ಲ. ಅಲ್ಲ, ಸಿ.ಟಿ. ರವಿಯಿಂದ ಹಿಡಿದು ತೇಜಸ್ವಿ ಸೂರ್ಯವರೆಗೆ ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ, ಅದು ಬೇರೆ. ಈಗ ಸಿ.ಟಿ. ರವಿ ಯಾಕೆ, ನಿಮ್ಮ ಸುನೀಲ್ ಕುಮಾರ್ ಹೆಸರು ಕೂಡ ಬರ್ತಾ ಇದೆ ಅದರಲ್ಲಿ. ಅದರಿಂದ ಈಗ ನಾವೆಲ್ಲ ಬಹಳ ಆಕ್ಟಿವ್ ಆಗಿ ಪತ್ರಿಕಾ ವೃತ್ತಿಯಲ್ಲಿ ಇರುವಾಗ ಈ ಚುನಾವಣೆ ಕಾಲದಲ್ಲಿ ಬಹಳ ಮಂದಿ ನಮ್ಮ ಹತ್ರ ಬರ್ತಾರೆ, ನಮ್ದೊಂದು ಹೆಸರು ಸೇರಿಸಿ ಸರ್ ಕೇಳಿ ಬರ್ತಾ ಇದೆ ಅಂತ. ಹಾಗೆ ಬಹಳ ಮಂದಿ ಒಂದು ನಮ್ಮ ಹೆಸರು ಇದೆ ಅಂತ ಅವರೇ ಹೇಳ್ಕೊಂಡು ಬರುವುದು ಉಂಟು. ಆದ್ರೆ ಹೈಕಮಾಂಡ್ ಮನಸ್ಸಿನಲ್ಲಿ ಅವರ ಯಾವ ಮಾನದಂಡಗಳಿಗೆ ಯಾರು ಫಿಟ್ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಈಗ ಬರೀ ವಯಸ್ಸಿನ ಮುಂದೆ ನೋಡುದಿಲ್ಲ, ಅವರ ಅನುಭವವನ್ನು ನೋಡ್ತಾರೆ, ಅವರ ಮುನ್ನೆಲೆಯನ್ನು ನೋಡ್ತಾರೆ. ಅದನ್ನೆಲ್ಲ ಸಂಘ ಪರಿವಾರಕ್ಕೆ, ಇದಕ್ಕೆ ಬಿಜೆಪಿಯಲ್ಲಿ ಇನ್ನೊಂದಿದೆ, ಬರೀ ಪಕ್ಷಕ್ಕೆ ನಿಷ್ಠರಾಗಿದ್ದರೆ ಸಾಲದು, ಸಂಘ ಪರಿವಾರಕ್ಕೆ ನಿಷ್ಠರು ಯಾರೇ ಆಗಿದ್ದಾರೆ ಎನ್ನುವುದನ್ನು ಒಂದು ಅವರು ನೋಡ್ತಾರೆ. ಆ ಲೆಕ್ಕವನ್ನೆಲ್ಲ ಮಾಡಿ ಅದರ ನಂತರ ಬಹುಶಃ ನನ್ನ ಪ್ರಕಾರ ಒಬ್ಬ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಾಗ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ರೆಡಿ ಇರ್ತಾರೆ. ಅಷ್ಟು ಬೇಜವಾಬ್ದಾರಿತನ ಅವರೇನು ತೋರುದಿಲ್ಲ. ಈಗಾಗಲೇ ಮುಂದಿನ ಮುಖ್ಯಮಂತ್ರಿ ಯಾರು ಎನ್ನುವುದನ್ನ ಹೈಕಮಾಂಡ್ ನಿರ್ಧಾರ ಮಾಡಿ ಆಗಿದೆ. ಆದ್ರೆ ಅವ್ರು ಅನೌನ್ಸ್ ಮಾಡುವಾಗ ಸ್ವಲ್ಪ ಇವತ್ತೇ ಮಾಡ್ತಾರ ನಾಳೆ ಮಾಡ್ತಾರ ನೋಡ್ಬೇಕು. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ರೆಡಿ ಮಾಡದೆ ಮುಖ್ಯಮಂತ್ರಿಯನ್ನ ರಾಜೀನಾಮೆ ಕೊಡಿಸುವಷ್ಟು ಮೂರ್ಖತನವನ್ನ ಭಾರತೀಯ ಜನತಾ ಪಕ್ಷ ಮಾಡ್ಲಿಕ್ಕಿಲ್ಲ ಅಂತ ನಾನ್ ತಿಳ್ಕೊಂಡಿದ್ದೇನೆ. ಇದು ಸತ್ಯ. ಅದರಿಂದ ಅದು ಯಾವಾಗ ಪ್ರಕಟ ಆಗ್ತದೆ ಎನ್ನುವುದನ್ನ ಕಾದು ನೋಡ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದಿನೇಶ್ ಅಮೀನ್ ಮಟ್ಟೂರು ಹಿರಿಯ ಪತ್ರಕರ್ತರು, ದಿಲ್ಲಿಯಲ್ಲಿ ಕೂಡ ಪ್ರಜಾವಾಣಿಯ ಹಿರಿಯ ವರದಿಗಾರರಾಗಿ ಸುದೀರ್ಘ ಕಾಲ ಕಾರ್ಯನಿರ್ವಹಿಸಿದವರು. ಅವರ ಒಂದು ಅನುಭವದ ಹಿನ್ನೆಲೆಯಲ್ಲಿ ಅವರು ಹೇಳಿದಂಥ ಮಾತುಗಳಿದು. ನಾವು ಇವತ್ತಿನ ಬೆಳವಣಿಗೆ
ಬಹುಶಃ ಕರ್ನಾಟಕದ ರಾಜಕಾರಣದಲ್ಲಿ ಎಸ್ ಅನೇಕ ಮಂದಿ ಮುಖ್ಯಮಂತ್ರಿಗಳನ್ನು ಈ ಹಿಂದೆ ನಾವು ಏನು ಮುಖ್ಯಮಂತ್ರಿ ಪೀಠದಿಂದ ಅಥವಾ ಪದವಿಯಿಂದ ಕೆಳಗಿಳಿಸಿದನ್ನು ನೋಡಿದ್ದೇವೆ. ಸೊ ಇವತ್ತಿನ ಸನ್ನಿವೇಶ ಮಾತ್ರ ಅದಕ್ಕಿಂತ ಸ್ವಲ್ಪ ಭಿನ್ನವಾದದ್ದು. ನಾನು ಆಗಲೇ ಪ್ರಸ್ತಾಪ ಮಾಡಿದಾಗೆ ವೀರೇಂದ್ರ ಪಾಟೀಲ್ ಅವರನ್ನು ಏನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದು ಕಾಂಗ್ರೆಸ್, ಅನಂತರ ಅದೇ ಕಾಂಗ್ರೆಸ್ ಬಂಗಾರಪ್ಪ ಅವರನ್ನು ಅಧಿಕಾರ ಸ್ಥಾನದಿಂದ ಇಳಿಸಿದಂಥದ್ದು ಘಟನಾವಳಿಗಳೆಲ್ಲ ನೋಡಿದ್ದೇವೆ. ಆ ನಂತರ ಆದಂಥ ಬೆಳವಣಿಗೆಗಳನ್ನು BS ಯಡಿಯೂರಪ್ಪ ಅವರು ಕೂಡ ಕಳೆದ ಅವರ ಬಿಜೆಪಿಯ ಜೊತೆಗೆ ಒಂದು ಭಿನ್ನಮತ ಬಂದಾಗ ಪ್ರತ್ಯೇಕವಾಗಿ KJP ಅನ್ನುವಂಥ ಪಕ್ಷವನ್ನು ಕಟ್ಟಿ ಆ ಪಕ್ಷದ ಅವರಿಗೆ ದೊಡ್ಡ ಮಟ್ಟದಲ್ಲಿ ಪಕ್ಷವನ್ನು ದಡ ಸೇರಿಸಲಿಕ್ಕೆ ಸಾಧ್ಯವಾಗದೆ ಹೋದರೂ ಕೂಡ ಅವತ್ತಿನ ಸಂದರ್ಭದಲ್ಲಿ ಅವರು ಬಿಜೆಪಿಯ ಅಧಿಕಾರ ಸ್ಥಾನಕ್ಕೆ ಅದು ಹೋಗದಾಗಿ ತಡೀತಾರೆ. ಅವರಿಗೇನು ಅವರ ಪಕ್ಷ KJP ಏನು ಅಧಿಕಾರಕ್ಕೆ ಬರುವುದಿಲ್ಲ ಅಥವಾ ದೊಡ್ಡ ಮಟ್ಟದ ಸೀಟುಗಳನ್ನು ಕೂಡ ಗಳಿಕೆ ಮಾಡುವುದಿಲ್ಲ. ಆದರೆ ಬಿಜೆಪಿಗೆ ಮಾತ್ರ ಸೋಲಾಗುತ್ತೆ. ಸೊ ಆ ಸಂದರ್ಭ ಮತ್ತು ನಂತರದ ಬೆಳವಣಿಗೆಯಲ್ಲೆಲ್ಲ ವಿಶ್ಲೇಷಣೆ ಮಾಡಿಕೊಂಡು ಬಂದಂಥದ್ದು ಅಥವಾ ಅದು ನಮ್ಮ ಕಣ್ಣ ಮುಂದೆ ಇರುವಂತಹ ಸಾಕ್ಷಿ. ಯಾವಾಗ ಯಡಿಯೂರಪ್ಪ ಅವರು ಪಕ್ಷದಿಂದ ಸಿಡಿದು ಹೋಗಿ ಪ್ರತ್ಯೇಕ ಈಗ ಈ ನಡುವೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಬೆಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸ್ತಾ ಇದ್ದಾರೆ. ಅದರ ಒಂದಷ್ಟು ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡೋಣ. ಎಸ್ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ, ಗೃಹ ಸಚಿವರಾದಂಥ ಅಮಿತ್ ಶಾ ಜಿ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. 75 ವರ್ಷ ದಾಟಿದಂಥವ್ರಿಗೂ ದೇಶದಲ್ಲಿ ಎಲ್ಲೂ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ. ಆದರೆ ಯಡಿಯೂರಪ್ಪನ ಬಗ್ಗೆ ಅಭಿಮಾನ ಇಟ್ಟು ನಮ್ಮ ರಾಷ್ಟ್ರೀಯ ನಾಯಕರು ನನಗೆ 2 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಮುಂದುವರಿಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದಕ್ಕೆ ನಮ್ಮೆಲ್ಲ ಶಾಸಕರು, ಸಚಿವ ಸಂಪುಟದ ಸಹೋದ್ಯೋಗಿಗಳು, ರಾಜ್ಯದ ಜನತೆಯ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ 2 ತಿಂಗಳ ಹಿಂದೆನೆ ನಾನು ರಾಜೀನಾಮೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆದರೆ ಇವತ್ತು 26ನೇ ತಾರೀಕು 2 ವರ್ಷ ತುಂಬದ ಈ ಶುಭ ಸಂದರ್ಭದಲ್ಲಿ ರಾಜೀನಾಮೆ ಕೊಡೋದು ಸೂಕ್ತ ಅಂತೇಳಿ ನಾವು ಯೋಚನೆಯನ್ನು ಮಾಡಿ ನಾನು ರಾಜೀನಾಮೆಯನ್ನು ಗವರ್ನರ್ ಕೊಟ್ಟು ಬಂದಿದ್ದೇನೆ. ಅವರು ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ. ನಾನು ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ರಾಜ್ಯದ ಜನತೆ ನನಗೆ ಇಷ್ಟು ವರ್ಷ ಕಾಲ 4 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ರಾಜ್ಯದ ಜನತೆಗೆ, ರಾಜ್ಯದ ಕಾರ್ಯಕರ್ತ ಬಂಧು ಬನಿಗರಿಗೆ, ಅದೇ ಶಿಕಾರಿಪುರ ತಾಲೂಕಿನ ಜನ 7 ಬಾರಿ ಶಾಸಕನಾಗಿ ಮಾಡಿ ಈ ಉನ್ನತ ಸ್ಥಾನಕ್ಕೆ ಹೋಗಿ ಅವಕಾಶ ಮಾಡಿಕೊಟ್ಟ ಶಿಕಾರಿಪುರ ತಾಲೂಕಿನ ಜನತೆಯನ್ನ ಜೀವನದಲ್ಲಿ ಮರೆಯೋಕ್ಕಾಗೋದಿಲ್ಲ. ಅವ್ರಿಗೂ ಸಹ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಐ ಆಮ್ ಗ್ರೇಟ್ಫುಲ್ ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ. ಇದು BS ಯಡಿಯೂರಪ್ಪ ಅವರು ಹೇಳಿರುವಂಥ ಮಾತು. ಮುಂದೆ ಯಾವುದೇ ಮುಖ್ಯಮಂತ್ರಿಗಳು ಅಥವಾ ಯಾವುದೇ ವ್ಯಕ್ತಿಗಳು ನನ್ನ ಪಕ್ಷದವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಾಗ ಕೂಡ ನನ್ನ ಬೆಂಬಲ ಅವರಿಗೆ ಖಂಡಿತವಾಗಿ ಇದೆ ಅನ್ನುವಂಥ ಮಾತನ್ನು ಈ ಮೂಲಕ ಯಡಿಯೂರಪ್ಪ ಅವರು ಇವತ್ತು ಹೇಳಿದ್ದಾರೆ. ಮತ್ತು ಅವರು ರಾಜೀನಾಮೆ ನೀಡಿದ್ದಾರೆ. ಯಡಿಯೂರಪ್ಪ ಅವರ ಒಂದು ಅತ್ಯಂತ ಸುದೀರ್ಘ ರಾಜಕೀಯ ಬದುಕಿನ ಅತ್ಯಂತ ಮಹತ್ವದ ದಿನಗಳು ಅಥವಾ ಅವರ ಒಂದು ರಾಜಕೀಯ ಬದುಕಿನ ಜರ್ನಿ ಸಮಾಪನವಾಗಿದೆ ಅಥವಾ ಒಂದು ನಿವೃತ್ತಿಗೆ ರಾಜಕೀಯ ಸಕ್ರಿಯ ರಾಜಕಾರಣದಿಂದ ಯಡಿಯೂರಪ್ಪ ಅವರು ನಿವೃತ್ತರಾಗ್ತಾ ಇದ್ದಾರೆ. ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಕೊನೆಯದಾಗಿ ಮತ್ತೊಮ್ಮೆ ಯಡಿಯೂರಪ್ಪ ಅವರು ಇವತ್ತು ಬೆಳಿಗ್ಗೆ ರಾಜೀನಾಮೆ ನೀಡುವ ಸಂದರ್ಭದಲ್ಲಿ ಏನು ಹೇಳಿದರು ಅನ್ನೋದನ್ನು ನಾವು ಕೇಳಿಕೊಳ್ಳೋಣ. ಭಾವಿಸಬಾರದು. ನಾನು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ತೀರ್ಮಾನ ಮಾಡಿದ್ದೇನೆ. ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ
ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ 75 ವರ್ಷ ದಾಟದಂಥ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸೋಕ್ಕಾಗೋದಿಲ್ಲ. ಅವರಿಗೆ ನಾನು ಸದನ ಸಮಾವೇಶದ ಅಲ್ಲಿ ಯಡಿಯೂರಪ್ಪ ಅವರು ಮಾತನಾಡಿದಂತಹ ವಿಚಾರ ಇದು. ಇವತ್ತಿನೆಲ್ಲ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಅವರದೇ ಫೋಟೋ ಮತ್ತು ಜಾಹೀರಾತು ಇತ್ತು ಸದನ ಸಮಾವೇಶದ್ದು. ನಾಳೆ ಕೂಡ ಮತ್ತೆ ಏನು ಯಡಿಯೂರಪ್ಪ ಅವರದೇ ಫೋಟೋ ಮತ್ತು ಸುದ್ದಿ ಇರುತ್ತೆ, ರಾಜೀನಾಮೆ ಕೊಟ್ಟರು ಅಂತ. ಧನ್ಯವಾದಗಳು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು